ನಮಸ್ಕಾರ ವೀಕ್ಷಕರೇ, ಗ್ರಹಣ ಕುತೂಹಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಗ್ರಹಣ ಅಂದ ಕೂಡಲೇ ಎಲ್ರಿಗೂ ಕೂಡ ವಿಚಾರ ಗೊತ್ತಾಗಿರುತ್ತೆ. ಇತ್ತೀಚಿನ ಕೆಲ ದಿನಗಳಲ್ಲಿ ಬಹಳಷ್ಟು ಕೇಳಿ ಬರ್ತಾ ಇದೆ. ಗ್ರಹಣ ಆಗುತ್ತೆ ಡಿಸೆಂಬರ್ 26ರಂದು ಸೂರ್ಯಗ್ರಹಣ ಆಗುತ್ತೆ. ಅಂದ್ರೆ ಸಾಮಾನ್ಯವಾಗಿ ಗ್ರಹಣ ಅನ್ನುವಂಥದ್ದನ್ನ ಒಂದು ಸ್ವಾಭಾವಿಕ ಪ್ರಕ್ರಿಯೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ನೋಡ್ಕೊಂಡು ಬರ್ತೇವೆ. ಆದ್ರೆ ಅದರ ಜೊತೆಗೆ ಕೆಲವೊಂದು ಧಾರ್ಮಿಕ ನಂಬಿಕೆಗಳು, ಆಚಾರ ವಿಚಾರಗಳು ಕೂಡ ಅದರ ಜೊತೆಗೆ ತಳಕು ಹಾಕಿಕೊಂಡಿರುವಂತದ್ದನ್ನ ಕೂಡ ನಾವು ಗಮನಿಸಬಹುದು. ಅಂದ್ರೆ ನಾವು ಇದನ್ನ ಒಂದು ಧಾರ್ಮಿಕ ವಿಚಾರ ಅಥವಾ ಅದರ ಜೊತೆಗೆ ಇರುವಂತಹ ಇನ್ನಿತರ ವಿಚಾರಗಳನ್ನ ಹೊರಗೆ ಇಟ್ಟು ಇದನ್ನ ಕೇವಲ ಒಂದು ವೈಜ್ಞಾನಿಕ ಒಂದು ಘಟನೆಯನ್ನಾಗಿ ನೋಡಿದಾಗ ಅಥವಾ ಒಂದು ವೈಜ್ಞಾನಿಕ ಒಂದು ಕುತೂಹಲದ ವಿಚಾರವನ್ನಾಗಿ ನಾವು ಗಮನಿಸಿದಾಗ ಸಾಕಷ್ಟು ಇದರಲ್ಲಿ ತಿಳ್ಕೊಳ್ಳುವಂತಹ ವಿಚಾರಗಳು ಇದೆ ಅನ್ನುವಂಥದ್ದು. ಅಂದ್ರೆ ಗ್ರಹಣ ಅಂದ್ರೆ ಏನು ಇತ್ಯಾದಿಗಳ ಕುತೂಹಲ ಎಲ್ಲರಲ್ಲೂ ಕೂಡ ಇರುತ್ತೆ. ಅಂದ್ರೆ ಮುಖ್ಯವಾಗಿ ಈ ಬಾರಿಯ ಗ್ರಹಣದ ವಿಚಾರಕ್ಕೆ ಬಂದ್ರೆ, ಸಾಮಾನ್ಯವಾಗಿ ನಾವು ಖಗ್ರಾಸ ಗ್ರಹಣವನ್ನ ಕೇಳಿರ್ತೇವೆ ಅಥವಾ ಭಾಗಶಃ ಗ್ರಹಣವನ್ನ ಕೇಳಿರ್ತೇವೆ. ಆದ್ರೆ ಈ ಬಾರಿ ನಡೀತಾ ಇರುವಂತದ್ದು ಕಂಕಣ ಗ್ರಹಣ ಅನ್ನುವಂಥದ್ದು. ಸೊ ಇದು ಕೂಡ ಬಹಳಷ್ಟು ಅಪರೂಪ ಅನ್ನುವಂತಹ ಒಂದು ಮಾತುಗಳು ಕೂಡ ಈಗ ವಿಜ್ಞಾನಿಗಳ ಬಾಯಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸೊ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇಟ್ಕೊಂಡಿದ್ದಾರೆ. ಏನಿದು ಈ ಒಂದು ಗ್ರಹಣದ ವಿಶೇಷತೆ ಏನು, ಈ ಬಗ್ಗೆ ಸಾಕಷ್ಟು ಲೇಖನಗಳಿರ್ಬೋದು ಅಥವಾ ಮಾಹಿತಿಗಳು ಈಗಾಗಲೇ ಸಾಮಾಜಿಕ ಜಾಲತಾಣಗಳು ಅಥವಾ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಅದರ ಜೊತೆಗೆ ಆ ಒಂದು ಗ್ರಹಣದ ವಿಶೇಷತೆ ಏನು, ಅದನ್ನ ಎಲ್ಲಿ ನಾವು ಕಾಣೋದಿಕ್ಕೆ ಸಾಧ್ಯ, ಅಥವಾ ಈ ಹಿಂದೆ ಇದು ಕಾಣಿಸಿಕೊಂಡಿದ್ ಯಾವಾಗ, ಇನ್ನು ಮುಂದೆ ಕಾಣಿಸೋದಿಕ್ಕೆ ಸಿಗೋದು ಯಾವಾಗ, ಈ ಎಲ್ಲಾ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತ ನಿಟ್ಟಿನಲ್ಲಿ ಒಂದು ವಿಶೇಷವಾದ ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಎಲ್ಲಾ ವಿಚಾರಗಳ ಬಗ್ಗೆ, ಕುತೂಹಲಕಾರಿ ಅಂಶಗಳು, ಈ ಹಿಂದಿನ ವಿಚಾರಗಳು, ಮುಂದೆ ಆಗುವಂತಹ ವಿಚಾರಗಳು, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಪರಿಣತರಾದವರಿದ್ದಾರೆ. ಸೊ ಅವರು ನಮಗೆ ಎಲ್ಲಾ ವಿಚಾರಗಳನ್ನ ತಿಳಿಸಿಕೊಡ್ತಾರೆ. ಮೊದಲಿಗೆ ನಾನು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಜೊತೆಗೆ ಇರುವಂತವರು ರೋಹಿತ್ ಎಸ್ ರಾವ್. ಇವರು ಹವ್ಯಾಸಿ ಖಗೋಳ ಶಾಸ್ತ್ರಜ್ಞರ ಸಂಘ ಏನಿದೆ, ಒಂದು ಮಂಗಳೂರಿನಲ್ಲಿ ಸಕ್ರಿಯವಾಗಿ ಕಾರ್ಯವನ್ನ ನಿರ್ವಹಿಸಿಕೊಂಡು ಬರ್ತಾ ಇದೆ. ಇದರ ಒಂದು ಸಕ್ರಿಯವಾದ ಸದಸ್ಯರು, ಜೊತೆಗೆ ಈ ಬಗ್ಗೆ ಒಂದು ಅಪಾರ ಆಸಕ್ತಿಯನ್ನು ಕೂಡ ಹೊಂದಿರುವಂತವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ಅಂದ್ರೆ ಈ ಒಂದು ಖಗೋಳ ಶಾಸ್ತ್ರದಲ್ಲಿ ಅಪಾರವಾದ ಒಂದು ಜ್ಞಾನವನ್ನ ಹೊಂದಿ ಇವರಿಗೆ ಪ್ರಾಧ್ಯಾಪಕರಾಗಿ ಕೂಡ ಕೆಲಸವನ್ನ ಮಾಡ್ಕೊಂಡಿದ್ರು. ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದವರು ಪ್ರೊಫೆಸರ್ ಜಯಂತ. ಇವರು ಕೂಡ ಅತಿಥಿಗಳಾಗಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ಅಂದ್ರೆ ಇವರು ವೃತ್ತಿಯಲ್ಲಿ ಆಯುರ್ವೇದ ಮತ್ತು ನ್ಯಾಚುರೋಪತಿ ತಜ್ಞೆ ಆದ್ರೂ ಕೂಡ ಈ ಒಂದು ಖಗೋಳ ಶಾಸ್ತ್ರದಲ್ಲಿ ಸಾಕಷ್ಟು ಆಸಕ್ತಿಯನ್ನ ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ಹವ್ಯಾಸಿ ಖಗೋಳ ಶಾಸ್ತ್ರಜ್ಞರ ಸಂಘದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಕೂಡ. ಡಾಕ್ಟರ್ ಸಂಗೀತಾ ಲಕ್ಷ್ಮಿ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಮೊದಲು ಪ್ರೊಫೆಸರ್ ಜಯಂತ್ ನಿಮ್ಮಿಂದಲೇ ಆರಂಭ ಮಾಡೋದಿಕ್ಕೆ ಬಯಸ್ತೇನೆ. ಈಗ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಗ್ರಹಣ ಈ ಬಾರಿ ನಡೀತಾ ಇರುವಂತದ್ದು ಕಂಕಣ ಸೂರ್ಯಗ್ರಹಣ. ಒಂದು ಗ್ರಹಣ ಅಂದ್ರೆ ಏನು ಅಂದ್ರೆ ಸಾಮಾನ್ಯವಾಗಿ ಗೊತ್ತಿರುವಂತದ್ದು, ಒಂದು ಕಂಕಣ ಸೂರ್ಯಗ್ರಹಣ ಅಂದ್ರೆ ಏನು, ಇದರ ವಿಶೇಷತೆ ಏನು ಅನ್ನುವಂಥದ್ದು. ಅದೇ ನೀವು ಈಗಾಗಲೇ ಹೇಳಿದ ಹಾಗೆ ಬಹಳಷ್ಟು ಕುತೂಹಲಗಳಿವೆ. ಹೌದು, ಇಲ್ಲಿ ನಾವು ಬಹುಶಃ ಈ ಶಬ್ದಗಳನ್ನೆಲ್ಲ ಆರಂಭ ಮಾಡೋಣ. ಗ್ರಹಣ, ಈಗ ಬಹುಶಃ ಭಾರತೀಯ ಭಾಷೆಯಲ್ಲಿ ಗ್ರಹಣ ಅಂತ ನಾವು ಇಟ್ಕೊಂಡಿದ್ದೇವೆ. ಅದರ ಅರ್ಥ ಸಾಮಾನ್ಯವಾಗಿ ಹಿಡಿಯುವುದು ಅಂತ, ಗ್ರಹಿಸುವುದು ಹೀಗೆ. ಆದ್ರೆ ಇಂಗ್ಲಿಷ್ ನಲ್ಲಿ ಒಳ್ಳೆಯ ಪದ ಇದೆ, ಎಕ್ಲಿಪ್ಸ್ ಅಂತ. ಎಕ್ಲಿಪ್ಸ್ ಅಂದ್ರೆ ಅದು ಕವರ್ ಮಾಡುವುದು ಅಂತ, ಸಹಜ ಪ್ರಕ್ರಿಯೆ, ಅದು ಕವರ್ ಮಾಡುವುದು. ಹಗಲ ಹೊತ್ತಿನಲ್ಲಿ ಸೂರ್ಯನ ಬೆಳಕು ನಮ್ಮ ಭೂಮಿ ಮೇಲೆ ಬೀಳುವಾಗ ಆ ಬೆಳಕು ಬೀಳದ ರೀತಿಯಲ್ಲಿ ಒಂದು ಕವರ್ ಮಾಡ್ತದೆ. ಅದಕ್ಕೆ ಏನಂತ ಕುತೂಹಲ ಇದ್ದವರು ಹಿಂದಿಂದ ನೋಡಿದ ಕಾರಣ ಗೊತ್ತಾಯ್ತೇನೆಂದ್ರೆ, ಚಂದ್ರ ನಮ್ಮ ಸುತ್ತ ತಿರುಗುವ ಚಂದ್ರ ಆವತ್ತು ನಮ್ಗೆ ಸೂರ್ಯನ ಬೆಳಕು ಬೀಳದಾಗೆ ಅಡ್ಡ ಹಾದು ಹೋಗ್ತದೆ. ಅದ್ರಲ್ಲಿ ಏನು ವಿಶೇಷ ಇಲ್ಲ. ಎಲ್ಲಾ ಅಮಾವಾಸ್ಯೆಗಳ ದಿವಸ ಸೂರ್ಯ ಮತ್ತು ಚಂದ್ರ ಒಂದೇ ಕಡೆಯಲ್ಲಿ ಇರ್ತದೆ, ಅದೇ ಒಂದೇ ನೇರಕ್ಕೆ ಇರುವುದಿಲ್ಲ. ಹಾಗೇನೆ ಅದು ಅಡ್ಡ ಬರುವಾಗ ಸಹ ಎಲ್ಲಾ ಪ್ರದೇಶಗಳಿಗೆ ಒಮ್ಮೆಲೆ ಕವರ್ ಆಗುವುದಿಲ್ಲ, ಯಾವುದೋ ಕೆಲವು ಪ್ರದೇಶಗಳಿಗೆ ಕವರ್ ಆಗ್ತದೆ. ಈಗ ಕಂಕಣ ಎನ್ನುವ ವಿಷಯಕ್ಕೆ ಬಂದರೆ, ಅಥವಾ ಪಾರ್ಶ್ವ ಅಥವಾ ಖಗ್ರಾಸ ಎನ್ನುವುದು ಸಾಮಾನ್ಯ ನೋಡುವ ಅಂದ್ರೆ ಕಾಣುವ ಪ್ರದೇಶದಲ್ಲಿ ಅಥವಾ ನೆರಳು ಬೀಳುವ ಪ್ರದೇಶದಲ್ಲಿ ಪೂರ್ತಿಯಾಗಿ ಸೂರ್ಯ ಕಾಣದೆ ಹೋದ್ರೆ ಅದು ಖಗ್ರಾಸ. ಸ್ವಲ್ಪ ಭಾಗಶಃ, ಈಗ ಚಂದ್ರನ ನೀವು ಫೇಸ್ ನೋಡಿದ್ದೀರಿ, ಭಾಗಶಃ ಕಾಣದೆ ಹೋದ್ರೆ ಅದನ್ನ ಪಾರ್ಶ್ವ ಅಂತ ಹೇಳುತ್ತೆ. ಈ ಬಾರಿ ಅಥವಾ ಖಗ್ರಾಸವೂ ಅಲ್ಲ, ಪಾರ್ಶ್ವವೂ ಅಲ್ಲ. ಈ ಸೂರ್ಯ, ಚಂದ್ರ ಮತ್ತು ಭೂಮಿಯ ಆ ಒಂದು ಸ್ಥಾನದ ಸಂಬಂಧಪಟ್ಟ ಹಾಗೆ ಚಂದ್ರ ಸ್ವಲ್ಪ ಭೂಮಿಗೆ ಸ್ವಲ್ಪ ದೂರದಲ್ಲಿದೆ. ಆ ದೂರದಲ್ಲಿರೋ ಕಾರಣ ಪೂರ್ತಿಯಾಗಿ ಸೂರ್ಯನನ್ನು ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ಒಂದು ಬಳೆ ಆಕಾರದಷ್ಟು ಬೆಳಕಿನ ಭಾಗ ಸೂರ್ಯನ ನಮ್ಗೆ ಕಾಣ್ತಾ ಇರ್ತದೆ. ಈಗ ಕಂಕಣ ಸೂರ್ಯಗ್ರಹಣ ಅಂತ ಹೇಳ್ತೇವೆ, ಬಳೆ ತರ, ಆನ್ಯುಲರ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ. ಸೊ ಅಂತೂ ಈಗ ನಮ್ಗೆ ಇಲ್ಲಿ ಕಂಕಣ ಕಾಣುವ ಹೊತ್ತಿಗೆ ಎಲ್ಲ ಕಡೆಯೂ ಕಾಣುತ್ತಂತಿಲ್ಲ. ಸಮಯ ಹೋದ ಹಾಗೆ ಒಂದೊಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅದು ಬದಲಾಗ್ತಾ ಹೋಗ್ತದೆ.
ಈ ಕಂಕಣ ಜೊತೆಯಲ್ಲಿ ಕೆಲವು ಪ್ರದೇಶಗಳ ಪಾರ್ಶ್ವವಿದೆ, ಕೆಲವು ಪ್ರದೇಶ ಗ್ರಹಣವೇ ಇಲ್ಲ, ಕಾಣಿಸೋದಿಲ್ಲ. ಸರಿ ಅಲ್ವಾ? ಇಷ್ಟು ಬಹುಶಃ ಬೇಸಿಕ್ ವಿಷಯ ತಿಳ್ಕೊಂಡ್ರೆ ಇದನ್ನು ನೋಡುವಾಗ ಅಥವಾ ವೀಕ್ಷಿಸುವಾಗ ಅರ್ಥ ಮಾಡಿಕೊಳ್ಳಿ ಸುಲಭ ಆಗುತ್ತೆ. ಓಕೆ, ಎಸ್. ಇನ್ನು ರೋಹಿತ್ ರಾವರನ್ನ ನಾನು ಕೇಳೋದಿದ್ರೆ, ಅಂದ್ರೆ ಪ್ರತಿ ವರ್ಷ ಕೂಡ ಈ ರೀತಿಯ ಒಂದು ವಿದ್ಯಮಾನಗಳು ನಡೆಯುತ್ತೆ, ಬಾಹ್ಯಾಕಾಶದಲ್ಲಿ ನಡೆಯುವಂತಹ ವಿಚಾರಗಳು. ಅಂದ್ರೆ ಈ ಬಾರಿ ನಡೆದಿರುವಂತಂದ್ರೆ ಈ ವರ್ಷ 2019ರಲ್ಲಿ ನಡೆಯುವಂತಹ ಒಂದು ಗ್ರಹಣ, ಅಂದ್ರೆ ಈ ವರ್ಷದ ಕೊನೆಯ ಗ್ರಹಣ ಇದು ಅಂತ ಈಗ ಗುರುತಿಸಿಕೊಳ್ತಾ ಇದೆ, 26ಕ್ಕೆ ನಡೆಯುವಂಥದ್ದು. ಸೊ ಈ ಎಲ್ಲ ಒಂದು ಈವರೆಗೆ ನಡೆದಿರುವಂತಹ ಒಂದು ಗ್ರಹಣಗಳ ಬಗ್ಗೆ ಮತ್ತೆ ಈ ಒಂದು ಗ್ರಹಣದ ವಿಶೇಷತೆ ಅದನ್ನೊಂದು ಕಂಪೇರ್ ಮಾಡಿದ್ರೆ ಯಾವ ರೀತಿ ಇದು ವಿಭಿನ್ನ ಅಂತ? ಮೊದಲಿಗೆ ಗ್ರಹಣಗಳು ಸುಮಾರು ತರದ ಗ್ರಹಣಗಳು ಇರೋದ್ರಿಂದ ಟೋಟಲ್ ಸೋಲಾರ್ ಎಕ್ಲಿಪ್ಸ್, ಖಗ್ರಾಸ, ಪಾರ್ಷಿಯಲ್, ಪಾರ್ಶ್ವ ಮತ್ತು ಈ ಆನ್ಯುಲರ್ ಹೇಳಿದ್ರೆ ಈ ಕಂಕಣವನ್ನು ಮಾತ್ರ ನೋಡುವ ಗ್ರಹಣ. ಈ ಹಿಂದೆ ಈ ಪ್ರದೇಶಕ್ಕೆ ನಾವು ಈ ಕಂಕಣ ಸೂರ್ಯ ಗ್ರಹಣ ಇಷ್ಟರವರೆಗೆ ನೋಡಿಯೇ ಇಲ್ಲ. ಇಲ್ಲಿ ಇರುವವರು ಯಾರೂ ನೋಡ್ಲಿಕ್ಕೆ ಇಲ್ಲ. ಹೋದ ಶತಮಾನದಲ್ಲಿ ಬಹುಶಃ ನೋಡಿರ್ಬೋದು, ಅದು ರೆಕಾರ್ಡ್ ಆಗಿರ್ಲಿಕ್ಕಿಲ್ಲ. ಸೊ ವ್ಯವಸ್ಥೆಗಳಿರ್ಲಿಲ್ಲ, ಅದಕ್ಕೆ ಹಿಸ್ಟ್ರಿಯನ್ನು ಕರೆಕ್ಟ್ ಆಗಿ ನಾವು ಓದ್ಲೂ ಇಲ್ಲ, ಏನೋ ಅರ್ಧಂಬರ್ಧ ಇರುವ ರೆಕಾರ್ಡ್ಸ್ ಇರ್ಬೋದು. ಸೊ ಈ ಕಂಕಣ ಸೂರ್ಯ ಗ್ರಹಣ ನಮ್ಮಲ್ಲಿ ಇರೋರಿಗೆ ಇದು ಒಂದೇ ಒಂದು ಚಾನ್ಸ್ ನೋಡ್ಲಿಕ್ಕೆ. ಯಾಕಂದ್ರೆ ಅಂತ ಒಂದು ಇದನ್ನು ನಾವು ನೋಡ್ಲಿಲ್ಲ, ಸೊ ನಮಗೂ ಗೊತ್ತಿಲ್ಲ ಅದು ಹೇಗೆ ಕಾಣ್ತದೆ ಹೇಳಿ. ಸೊ ಫಸ್ಟ್ ಹ್ಯಾಂಡ್ ಈ ಎಕ್ಸ್ಪೀರಿಯನ್ಸ್ ಅನ್ನು ನಾವು ಡೆಫಿನೆಟ್ಲಿ ನಾವು ನೋಡ್ಲೇಬೇಕು. ಇದು ನೋಡಿದ್ರೆ ಮಾತ್ರ ನಮ್ಗೆ ಆ ಅನುಭವ ಸಿಗ್ತದೆ. ಎಕ್ಸ್ಪೀರಿಯನ್ಸ್ ಈಸ್ ಓನ್ಲಿ ನಾವು ನೋಡಿದ ಕೂಡಲೇ ಗೊತ್ತಾಗ್ತದೆ ಅಷ್ಟೇ. ಸೊ ಇಂಥ ಗ್ರಹಣಗಳು ಕೆಲವುದಾಗುತ್ತೆ. ಸರ್ ಹೇಳಿದಾಗೆ ಈಗ ಖಗ್ರಾಸ ಅಥವಾ ಪೂರ್ತಿ ಸೂರ್ಯಗ್ರಹಣ 1982 ಅಲ್ಲಿ ಆಗಿತ್ತು. ಕಾರವಾರ ಸೈಡ್ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಇದಾಗಿತ್ತು. ಸೊ ಅಂಕೋಲಾ ಸೈಡ್ ಉತ್ತರ ಕನ್ನಡದಲ್ಲಿ. ಸೊ ಅಲ್ಲಿ ನಾವು ನೋಡಿದ ಗ್ರಹಣ ಬೇರೆ, ಈ ಕಂಕಣ ಸೂರ್ಯಗ್ರಹಣ ಬೇರೆ ಆಗ್ತದೆ. ಸೊ ಈಗ ನಮ್ಗೆ ಅದರ ವ್ಯತ್ಯಾಸ, ನಾನು ಚಿಕ್ಕದಿದ್ದೆ ಆವಾಗ ಸ್ಕೂಲಲ್ಲಿ ಇದ್ದಿರ್ಬೇಕು, ಕನ್ನಡಿ ಮುಖಾಂತರ ರಿಫ್ಲೆಕ್ಷನ್ ಅನ್ನು ಗೋಡೆಗೆ ಹಾಕಿ ಅದನ್ನು ನೋಡಿದೆವು ನಾವು. ಬಟ್ ಇಲ್ಲಿ ಮಂಗಳೂರಿನಲ್ಲಿ ಸ್ವಲ್ಪ ಪಾರ್ಷಿಯಲ್ ಆಗೇ ಇತ್ತು. ಸೊ ಈಗ ನಾವು ನೋಡುವ ಗ್ರಹಣ ನಮ್ಗೆ ಆಲ್ಮೋಸ್ಟ್ 93% ಅಥವಾ 94% ಕವರ್ ಆಗ್ತದೆ. ಖಾಲಿ ಆ ರಿಂಗ್ ಮಾತ್ರ ನೋಡ್ತೇವೆ. ಸೊ ಇದ್ರದ್ದು ಕುತೂಹಲ ನಮ್ಗೆ ಇದ್ದೇ ಇರುತ್ತೆ, ಯಾಕಂದ್ರೆ ಯಾರು ನೋಡ್ಲಿಲ್ಲ, ಇನ್ನು ನಮ್ಗೆ ನೋಡುವ ಚಾನ್ಸು ಇಲ್ಲ. ಸೊ ಇದನ್ನು ನಾವು ಡೆಫಿನೆಟ್ಲಿ ನೋಡ್ಬೇಕು ಹೇಳಿ. ಒಬ್ಬನಿಗೆ ಒಂದು ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ನಾಡಿದ್ದು ಆಗುವಂತ ಒಂದು ಸರಿ. ಎಸ್ ಡಾಕ್ಟರ್ ಸಂಗೀತಾ ಲಕ್ಷ್ಮಿ ಮೇಡಮ್, ತಾವು ಕಂಡ ಹಾಗೆ ಗ್ರಹಣ ತಮ್ಮ ಆಸಕ್ತಿಯ ವಿಚಾರದಲ್ಲಿ ಮಾತನಾಡೋದಿದ್ರೆ ಗ್ರಹಣದ ಬಗ್ಗೆ. ಗ್ರಹಣ ಅಂತ ಹೇಳುವಾಗ ಸರ್ ಹೇಳಿದ ಹಾಗೆ ಹೆಚ್ಚಿನವರಿಗೆ ಭಯಗಳು ಜಾಸ್ತಿ ಗ್ರಹಣ ಅನ್ನುವ ಕಲ್ಪನೆ. ಯಾಕಂದ್ರೆ ನಮ್ಗೆ ಕಾಣೋದು ಕೇವಲ ಸೂರ್ಯ ಮತ್ತೆ ಅಲ್ಲಿ ನೆರಳು ಬಂದು ಹಾದು ಹೋಗುದು. ಸೊ ಇದ್ರ ಬಗ್ಗೆ ವೈಜ್ಞಾನಿಕವಾಗಿ ತಿಳ್ಕೊಳ್ಳದೆ ಇದ್ರೆ ಅದು ಏನಾಗ್ತಾ ಉಂಟು, ಅದು ಯಾಕೆ ಆಗ್ತಾ ಇದೆ, ಅಥವಾ ಪ್ರತಿ ಅಮಾವಾಸ್ಯೆಗೆ ಆಗ್ತಾ ಇಲ್ಲ. ಈಗ ಅಮಾವಾಸ್ಯೆಗೆ ಸೂರ್ಯಗ್ರಹಣ ಆಗುವಂಥದ್ದು. ಸೊ ಪ್ರತಿ ಅಮಾವಾಸ್ಯೆಗೆ ಯಾಕೆ ಸೂರ್ಯಗ್ರಹಣ ಆಗ್ತಾ ಇಲ್ಲ, ಈ ಎಲ್ಲ ವಿಚಾರಗಳ ಬಗ್ಗೆ ಅರಿವು ಇಲ್ಲದಿದ್ರೆ ಭಯ ಅನ್ನುವಂಥದ್ದು ಅಥವಾ ಆತಂಕ ಅನ್ನುವಂಥದ್ದು ಸಹಜವಾಗಿ ಬರ್ತದೆ. ಹಾಗಾಗಿ ನಾನು ಈ ಸರ್ನವರ ಜೊತೆ ಇಷ್ಟು ವರ್ಷದಿಂದ ಇದ್ದ ಅನುಭವದಲ್ಲಿ ನಾವು ಪ್ರತಿ ಸಲ ಯಾವಾಗೆಲ್ಲ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸಸ್ ಆಗಿದೆ, ಸೊ ಅಲ್ಲಿ ಸಿಕ್ಕಿದಂಥ ಎಕ್ಸ್ಪೀರಿಯನ್ಸಸ್ ಮತ್ತೆ ಜನರಲ್ಲಿ ಸಹ ನಾನು ಹೀಗೆ ಪಬ್ಲಿಕ್ ಒಪಿನಿಯನ್ ವೈಸ್ ಸಿಕ್ಕಿದ ಅನುಭವದ ಬಗ್ಗೆ ಹೇಳುದಂತಿದ್ರು. 1994ರಿಂದ ಇರುವಂತ ಪಾರ್ಷಿಯಲ್ ಎಕ್ಲಿಪ್ಸ್ ನೋಡಿದ್ರೆ ಅಲ್ಲಿ ನಮ್ಮ ಅಮೆಚೂರ್ ಆಸ್ಟ್ರಾನಮರ್ಸ್ ಅಸೋಸಿಯೇಷನ್ ಅವರೇ ಗ್ರಹಣ ವೀಕ್ಷಣೆಗೆ ವ್ಯವಸ್ಥೆ ಮಾಡಿದ್ದೆವು. ಅಲ್ಲಿ ಬಂದಂತಹ ಜನಸಂಖ್ಯೆ ಕಂಪೇರ್ ಮಾಡಿದ್ರೆ ಅದರ ನಂತರ ಬಂದ ಗ್ರಹಣಕ್ಕೆ ಬಂದ ವೀಕ್ಷಕರ ಸಂಖ್ಯೆ ಸಾಕಷ್ಟು ಜಾಸ್ತಿ ಆಗ್ತಾ ಹೋಗಿದೆ. ಹಾಗಾಗಿ ಇದೇ ಒಂದು ಪ್ರಾಕ್ಟಿಕಲ್ ಪ್ರೂಫ್ ಹೇಳ್ಬೋದು. ಜನರಲ್ಲಿ ಈಗ ಅರಿವು ಆಗ್ತಾ ಇದೆ, ಅದು ಏನೋ ಸೂರ್ಯನನ್ನು ಯಾವುದೋ ತಿಂತ ಇಲ್ಲ ಅಥವಾ ನಾವು ಬಿಟ್ಟು ಹೋಗ್ತಾ ಉಂಟು ಇಂತ ಒಂದು ವೈಜ್ಞಾನಿಕ ವಿದ್ಯಮಾನ. ಹೌದು. ಹಾಗಾಗಿ ಇದರ ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಅದರ ಜೊತೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಅನೇಕ ಸ್ಟಡೀಸ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಗ್ರಹಣ ಆಗುವ ಟೈಮಲ್ಲಿ ಏನೆಲ್ಲ ಚೇಂಜಸ್ ಆಗ್ತದೆ, ಬಯಾಲಜಿಕಲ್ ಆಕ್ಟಿವಿಟೀಸ್ ಚೇಂಜಸ್ ಆಗ್ತದೆ, ಟೆಂಪರೇಚರ್ ಚೇಂಜ್ ಆಗ್ತದೆ, ಬೆಳಕಿನ ಈಗ ಸರ್ ಹೇಳಿದಾಗೆ ನೆರಳು ಬೆಳಕಿನ ಆಟದ ರೀತಿಯಲ್ಲಿ ಏನೆಲ್ಲ ಚೇಂಜಸ್ ಆಗ್ತದೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಈಗ ಜಾಸ್ತಿ ಆಗ್ತದೆ, ಜನರಲ್ಲಿ ಹೆಚ್ಚಾಗ್ತಾ ಇದೆ.
ಇನ್ನಷ್ಟು ಮಾತನಾಡೋಣ, ಅದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಪಡ್ಕೊಳ್ತೀನಿ. ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಎಸ್, ಗ್ರಹಣ ಕುತೂಹಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಗ್ರಹಣ ಕುತೂಹಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಸ್, ಡಿಸೆಂಬರ್ 26ರಂದು ನಡೆಯುವಂತಹ ಒಂದು ವಿಶೇಷ ಗ್ರಹಣದ ಬಗ್ಗೆ ನಾವು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದೇವೆ. ಅದರ ಹಿಂದಿರುವಂತಹ ಸತ್ಯಗಳೇನು, ವೈಜ್ಞಾನಿಕ ಕಾರಣಗಳೇನು, ಹೇಗಾಗುತ್ತೆ, ಅದಕ್ಕಿಷ್ಟೊಂದು ಮಹತ್ವ ಯಾಕಿದೆ, ಎಲ್ಲದರ ಬಗ್ಗೆ ನಾವು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ವಿ. ಎಸ್, ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ ಅತಿಥಿಗಳನ್ನ. ಎಸ್, ಪ್ರೊಫೆಸರ್ ಜಯಂತ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅಂದ್ರೆ ಈಗ ಜನರಿಗೆ ಮುಖ್ಯವಾಗಿ ಇದರ ಆಸಕ್ತಿ ಬೆಳೀತಾ ಬಂದಿದೆ, ಅದರಲ್ಲಿರುವಂತಹ ಅಂಶಗಳು ಕುತೂಹಲಗಳು ಜಾಸ್ತಿ ಆಗ್ತಾ ಇದೆ, ಜನರಿಗೆ ಅರ್ಥ ಆಗ್ತಾ ಇದೆ. ಸೊ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದ್ದ ಹಾಗೆ ಗ್ರಹಣವನ್ನ ನೋಡ್ಬೇಕು ಅಂತ ಮುಂದೆ ಬರುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದು. ಬಹುಶಃ ಈ ಒಂದು ಬೆಳವಣಿಗೆಯ ಬಗ್ಗೆ ಏನ್ ಹೇಳ್ತೀರಿ ಅಂತ? ಈಗ ಡಾಕ್ಟರ್ ಸಂಗೀತ ಲಕ್ಷ್ಮಿ ಅವರು ಹೇಳಿದ ವಿಷಯಕ್ಕೆ ಪೂರಕವಾಗಿ ಇನ್ನೊಂದು, ನಾವು ಹಿಸ್ಟ್ರಿಯನ್ನು ನೋಡಿದರೆ ಉತ್ತರ ಭಾರತದಲ್ಲಿ ಅಂದ್ರೆ ಭಾರತಾದ್ಯಂತ ರಾಜರಾಳ್ವಿಕೆ ಇದ್ದದ್ದು. ಆಗ ಗ್ರಹಣ ಕಾಣುವಾಗ ಅಥವಾ ಗ್ರಹಣ ಘಟಿಸುವಾಗ ಜನರನ್ನು ಎಚ್ಚರಿಸಲಿಕ್ಕೆ ಮತ್ತು ಗ್ರಹಣವನ್ನ ಹಿಡಿದನ್ನು ಓಡಿಸ್ಲಿಕ್ಕೆ ಅಂತ ಒಂದು ತಂಡವೇ ರಾಜರು ಅದನ್ನ ಅರೇಂಜ್ ಮಾಡಿದ್ರು. ಅವರ ಕೆಲಸ ಏನಂದ್ರೆ ಆ ಗ್ರಹಣ ಕಾಣ್ತದೆ ಅಂತ ಹೇಳುವಾಗ ಜೋರಾಗಿ ಅವರಲ್ಲಿದ್ದ ವಾದ್ಯಗಳನ್ನ ಬಾರಿಸುವುದು, ಕೊಂಬು, ಕಹಳೆ, ಡೋಲು ಎಂತ ಜೋರಾಗಿ ಬಾರಿಸುವುದು. ಮತ್ತೆ ಇದು ನ್ಯಾಚುರಲ್ ಪ್ರಕ್ರಿಯೆ ಆದ ಕಾರಣ ಜನ ಬಿಟ್ಟು ಹೋಗ್ತದೆ. ಆದ್ರೆ ನಿಮಿಷಗಳಲ್ಲಿ ಹೌದು, ಆದ್ರೆ ಅವರೆಣಿಸುವುದು ನಾವು ಬಾರಿಸಿದಿಂದ ಹೆದರಿ ಹೋಯ್ತು ಅಂತ ಹೋಯ್ತು. ಎಲ್ಲೂ ತಮಾಷೆ ಅಂದ್ರೆ ಈ ಪಂಗಡಗಳಿಗೆ, ಈ ಫ್ಯಾಮಿಲಿಗಳಿಗೆ ದತ್ತಿ ಅಂತ ಇಟ್ಟು ಈಗಲೂ ಅಂತ ಫ್ಯಾಮಿಲಿಗಳಿದ್ದಾರೆ. ಅಂದ್ರೆ ಅವರು ಅದನ್ನು ಅನುಭವಿಸ್ತಾ ಇದ್ದಾರೆ, ಜಾಗ ಅಥವಾ ಅವರಿಗೆ ದತ್ತಿ ಕೊಟ್ಟಿದ್ದಾರೆ. ಈಗ ಆಫ್ಕೋರ್ಸ್ ಆ ಕೆಲಸ ಮಾಡ್ತಾ ಇಲ್ಲ, ಯಾಕಂದ್ರೆ ಈಗ ತಮಾಷೆ ಆಗ್ತದೆ ಅಷ್ಟೇ. ಹೌದು, ಜನರು ನೋಡಿ ತಿಳುವಳಿಕೆ ಇಲ್ಲದಾಗ ಹೀಗೆ ಆಗುತ್ತಾ ಇದೆ. ಹೌದು ಹೌದು. ಮತ್ತೆ ಮುಂದಿನ ಭಾಗ ನೀವು ಕೇಳಿದ ಮುಂದಿನ ಭಾಗದ ಪ್ರಶ್ನೆ ಬರುವುದಾದ್ರೆ, ಬಹುಶಃ ಈಗ ನಾನು ಈಗಾಗಲೇ ಗ್ರಹಣ ಏನು, ಕಂಕಣ ಇತ್ಯಾದಿ ಹೇಳಿದ್ದೇನೆ. ಈಗ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಹೆಚ್ಚು ಅಂತ ಹೇಳಿದ್ರೆ 7 ಗ್ರಹಣಗಳು ಘಟಿಸಬಹುದು, ಕಡಿಮೆ ಅಂದ್ರೆ 3 ಗ್ರಹಣಗಳು ಘಟಿಸಬಹುದು. ಆ 7 ಹಾಗೆ ಆಗುತ್ತೆ ಸಾಮಾನ್ಯ. ಅಂದ್ರೆ ಯಾಕೆ ಹೇಳ್ತೇನೆ ಅಂದ್ರೆ, ಚಂದ್ರ ಭೂಮಿ ಸುತ್ತಿರುತ್ತದೆ. ನಾನು ಕೈಯನ್ನು ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ, ಸಾಮಾನ್ಯ ನಾವು ಹೀಗೆ ಅಂತ ಹೇಳಿ ಹಾಗೆಲ್ಲ ತಿರುಗುವುದು, ಹೀಗೆ ಚಂದ್ರ ತಿರುಗುತ್ತದೆ, ಭೂಮಿ ಸೂರ್ಯ ಸುತ್ತಿರುತ್ತದೆ. ಇದೆಲ್ಲ ಪ್ರಕ್ರಿಯೆಗಳಲ್ಲಿ ಯಾವುದೋ ಹೊತ್ತಿಗೆ ಅದು ಯಾವುದೋ ಒಂದು ದಿವಸ ನೇರಕ್ಕೆ ಬರ್ಬೋದು ಅಥವಾ ಅಡ್ಡ ಹಾದು ಹೋಗ್ಬೋದು. ಹಾಗಾಗಿ ಆ 7 ಗ್ರಹಣಗಳಲ್ಲಿ 2 ಸೂರ್ಯಗ್ರಹಣ ಅಥವಾ 3 ಕಾಣಬಹುದು. ಹೆಚ್ಚಿನ ಚಂದ್ರಗ್ರಹಣ ಇರ್ತದೆ. ಚಂದ್ರಗ್ರಹಣ ಅಷ್ಟು ವಿಶೇಷ ಅಂತ ಇಲ್ಲ, ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಭೂಮಿಯ ನೆರಳು ಅದ ಮೇಲೆ ಬಿದ್ದು ಅದು ಮರೆಯಾಗ್ತದೆ ಅಷ್ಟೇ ಅಷ್ಟೇ. ಹೌದು, ಓಕೆ. ಸೊ ಹೀಗಾಗಿ ಇಲ್ಲಿ ಕುತೂಹಲ ಯಾಕೆ ಅಂತ ನೀವು ಕೇಳಿ, ಕುತೂಹಲ ಇಷ್ಟೊಂದು ಕುತೂಹಲ ಯಾಕೆ ಅಂತ ನಾನೊಂದು ತಮಾಷೆ ಹೇಳುವುದಾದ್ರೆ, ವಿಜ್ಞಾನದ ವಿಚಾರಗಳಿಗೆ ಪ್ರಚಾರವೇ ಇಲ್ಲ, ಅಟ್ಲೀಸ್ಟ್ ಇದರಿಂದ ಅದು ಪ್ರಚಾರ ಸಿಗ್ಲಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ್ರೆ ಮುಖ್ಯ ವಿಚಾರ ಅಂದ್ರೆ ಇದನ್ನು ತಿಳ್ಕೊಳ್ಳುವಂತ ಪ್ರಕ್ರಿಯೆಗೋಸ್ಕರ ಇಷ್ಟು ಪ್ರಚಾರ ಕೊಡ್ತಾ ಇರೋದು. ಮತ್ತು ಸಂಗೀತ ಲಕ್ಷ್ಮಿ ಈಗಾಗಲೇ ಹೇಳಿದ್ರು, ಬೇರೆ ಬೇರೆ ಸ್ಟಡೀಸ್ ಅಂದ್ರೆ ನೋಡಿ, ಈಗ ಅಮಾವಾಸ್ಯೆ ಅಂತ ಹೇಳ್ತೇವೆ, ಅಮಾವಾಸ್ಯೆ ಹಿನ್ನೆಲೆ ಸೂರ್ಯ ನಿಂತ ರಾಶಿ ಅಂತ ಹೇಳ್ತೇವೆ. ಅದು ಹೌದೋ ಅಥವಾ ಸ್ವಲ್ಪ ಬದಲಾಗಿದೋ ಅಂತ ಗ್ರಹಣ ಕಾಲದಲ್ಲಿ ವೀಕ್ಷಣೆ ಮಾಡಿ ಕನ್ಫರ್ಮ್ ಮಾಡ್ತಾರೆ. ಪ್ಲಸ್ ಸೂರ್ಯ ಇರುವ ಹೊತ್ತಿಗೆನೆ ಗ್ರಹಗಳು ಕಾಣ್ತದೆ, ಗ್ರಹಣ ಕಾಲದಲ್ಲಿ ಗ್ರಹಗಳು ಕಾಣ್ತದೆ. ನಾಳ್ದು ಗುರು ಮತ್ತೆ ಹೌದು 26ಕ್ಕೆ ಸಂಜೆ ಕಾಣುವಂತ ಗ್ರಹಗಳು ಸೂರ್ಯ ಇರುವ ಆಕಾಶ ಹಗಲ ಹೊತ್ತಿಗೆನೆ ಗುರು ಮತ್ತೆ ಶನಿ ಬಹಳ ಚಂದ ಕಾಣ್ತದೆ, ನಕ್ಷತ್ರಗಳು ಕಾಣ್ತವೆ, ನಕ್ಷತ್ರ ಕಾಣ್ತದೆ, ರಾತ್ರಿ ಆದಾಗೆ ಭಾವಿಸ್ತದೆ ನೀವು ನಕ್ಷತ್ರ ನೋಡಿ. ಸೊ ಅಲ್ಲಿ ಪೊಸಿಷನ್ ಆಫ್ ಸನ್ ಮತ್ತೆ ಸನ್ನ ಡಯಾಮೀಟರ್, ಚಂದ್ರ ಡಯಾಮೀಟರ್, ಇದೆಲ್ಲ ಸೈಂಟಿಫಿಕ್ ಸ್ಟಡಿ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಇದೆಲ್ಲ ನಿರಂತರವಾಗಿ ನಡೆಯುವಂಥದ್ದು. ಎಂದೋ ಒಂದು ಕಾಲದಲ್ಲಿ ಮುಗಿದೋಯ್ತೋ ಗೊತ್ತು ನಮ್ಗೆ, ಹಾಗಲ್ಲ. ಇನ್ನೂ ಕನ್ಫರ್ಮ್ ಮಾಡ್ಲಿಕ್ಕೆ ಇನ್ನೂ ಸಾಕಷ್ಟು ವಿಚಾರಗಳಿವೆ. ಇದಕ್ಕೆಲ್ಲ ಗ್ರಹಣ ಕಾಲ ಹೆಚ್ಚು ಸೂಕ್ತ ಆಗ್ತದೆ. ಓಕೆ, ಹಾಗಿದ್ರೆ ಇನ್ನು ಈ ಬಾರಿಯ ಟೈಮಿಂಗ್ಸ್ ಹೇಗೆ, ಅಂದ್ರೆ ಯಾವ ಭಾಗದಲ್ಲಿ ಹೇಗೆ ಕಾಣಿಸ್ತದೆ, ಎಲ್ಲಿ ಹೇಗೆ ನೋಡಬಹುದು? ನಾವು ಇದರ ಬಗ್ಗೆ ಮಾತಾಡ್ತಾ ಬಹುಶಃ ಒಂದು ಡೆಮಾನ್ಸ್ಟ್ರೇಷನ್ ಆಮೇಲೆ ನಾವು ತೋರಿಸ್ತೇವೆ. ನಾವು ಇಷ್ಟೊತ್ತು ಮಾತಾಡಿದ ನಂತರ ಒಂದು ಡೆಮಾನ್ಸ್ಟ್ರೇಷನಿಗೋಸ್ಕರ ನಾವು ಒಂದು ಗೋಡೆ ಮೇಲೆ ಸೂರ್ಯನ ಬೆಳಕು ಬೀಳಿಸಿ ಅದರ ಮುಂದೆ ಚಂದ್ರ ಎನ್ನುವ ಥರ ಒಂದು ಬಾಲನ್ನು ಹಾಯಿಸಿ ತೋರಿಸ್ತೇವೆ. ಇಲ್ಲಿ ನಾವು ಏನು ಭಾವಿಸ್ಬೇಕಂದ್ರೆ, ಆ ಗೋಡೆ ಎನ್ನುವುದು ಭೂಮಿ ಹಸಿರಾಗಿದೆ, ಅದರ ಎದುರುಗಡೆಯಿಂದ ಚಂದ್ರ ಭೂಮಿಗೆ ಸುತ್ತು ಬರ್ತಾ ಇದೆ. ಸುತ್ತು ಬರುವ ಹೊತ್ತಿಗೆ ಈ ಸಲದ ಅಮಾವಾಸ್ಯೆಗೆ ನೇರ ಸೂರ್ಯನ ಬೆಳಕು ಬೀಳುವಂಥ ಪ್ರದೇಶಕ್ಕೆ ಭೂಮಿ ಇದ್ದ ಹಾಗೆ ನೇರಕ್ಕೆ ಅದೇ ಸರಳ ರೇಖೆಯಲ್ಲಿ ಚಂದ್ರ ಹಾದು ಹೋಗ್ತದೆ. ದಯವಿಟ್ಟು ಗಮನಿಸಿ ನೋಡಿ, ಇದು ಚಂದ್ರ ಈಗ ಸ್ವಲ್ಪ ದಕ್ಷಿಣದ ಕಡೆಗೆ ಹಾದು ಹೋಗ್ತದೆ. ಹೋಗ್ತಾ ಇದ್ದಾಗ ಸುಮಾರು 2 ನಿಮಿಷ 11 ಸೆಕೆಂಡ್ನಷ್ಟು ನೇರ ಎದ್ದು ನಮಗೆ ಅಲ್ಲಿ ಬೆಳಕಿನ ಭಾಗ ಕಾಣುವ ಥರ ಬಳೆ ಆಕಾರದಲ್ಲಿ ಕಾಣ್ತದೆ ಮತ್ತು ಕ್ರಮೇಣ ಪಾರ್ಶ್ವವಾಗಿ ಕೆಳಗೆ ಇಳಿದು ಹೋಗ್ತದೆ. ಹಾಗಾಗಿ ಇದನ್ನು ನಾವು
ಕಂಕಣ ಸೂರ್ಯಗ್ರಹಣ ಅಂತ ಹೇಳ್ತೇವೆ. ಈಗ ಇನ್ನೊಂದು ವಿಸ್ತೃತವಾಗಿ ಹೇಳುವುದಾದರೆ ಖಗ್ರಾಸ ಹೇಗೆ ಆಗ್ತದೆ ನೋಡಿ. ಖಗ್ರಾಸ ಅಂದರೆ ಅಲ್ಲಿ ಭೂಮಿಯಿಂದ ಚಂದ್ರ ಸ್ವಲ್ಪ ಹತ್ತಿರದಲ್ಲಿರ್ತದೆ ಮತ್ತು ಅಲ್ಲಿ ಆ ಕಂಕಣ ಭಾಗ ಉಳಿಯುವುದಿಲ್ಲ ನೋಡಿ. ಅಲ್ಲಿ ಪೂರ್ತಿಯಾಗಿ ಆ ಸೂರ್ಯನ ಬೆಳಕನ್ನು ಇದು ಮರೆ ಮಾಡಿದೆ. ಅಂದರೆ ಇಲ್ಲಿ ಚಂದ್ರನ ಮತ್ತು ಭೂಮಿಯ ಮಧ್ಯದ ಅವಧಿ ಅಥವಾ ಅಂತರ ಯಾವ ರೀತಿ ಬದಲಾಗ್ತದೋ ಅದಕ್ಕೆ ತಕ್ಕ ಹಾಗೆ ಖಗ್ರಾಸ ಅಥವಾ ಕೆಲವು ಪ್ರದೇಶಗಳಲ್ಲಿ ಪಾರ್ಶ್ವ ಅಥವಾ ಕಂಕಣ ಸೂರ್ಯಗ್ರಹಣ ಘಟಿಸ್ತದೆ. ಮೊದಲು ನಿದರ್ಶನ ಮಾಡಿದ ರೀತಿಯಲ್ಲೇ ಭೂಮಿಯನ್ನು ನೋಡಿ, ಆ ಗ್ಲೋಬನ್ನು ನಾವು ಇಟ್ಟಿದ್ದೇವೆ, ಅದರ ಮುಂದಕ್ಕೆ ಅದರ ಎದುರಿನಲ್ಲಿ ಚಂದ್ರನ ನೆರಳು ಹಾದು ಹೋಗುವುದನ್ನು ನೋಡಿ. ಬರಲಿ. ಈಗ ಸಾಮಾನ್ಯ ಸ್ವಲ್ಪ ಉತ್ತರ ದಿಕ್ಕಿಂದ ದಕ್ಷಿಣ ಕಡೆಗೆ ಚಂದ್ರ ಹಾದು ಹೋಗುವಂಥದ್ದು. ಅಲ್ಲಿ ಭಾರತದ ಭಾಗ ಕಾಣ್ತಾ ಇದೆ. ದಕ್ಷಿಣ ಭಾರತದ ಭಾಗದಲ್ಲಿ ಹಾದು ಹೋಗ್ತಾ 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 ಮುಂದೆ ತಮಿಳುನಾಡನ್ನು ದಾಟಿ ಸಿಂಗಾಪುರ ಕಡೆ ಹೋಗ್ತದೆ ನೆರಳು. ಈ ನೆರಳು ಬಿಟ್ಟರೆ ಉಳಿದ ಭಾಗದಲ್ಲೆಲ್ಲ ಬೆಳಕಿದೆ, ಹಗಲೇ ಇದೆ. ಹಾಗಾಗಿ ನಮಗೆ ಮಾತ್ರ ಯಾರು ನೆರಳಿನ ಅಡಿಯಲ್ಲಿ ಬರ್ತಾರೋ ಅವರಿಗೆ ಸೂರ್ಯನ ಬೆಳಕು ಬೀಳುವುದಿಲ್ಲ, ಚಂದ್ರನ ನೆರಳು ಬೀಳ್ತದೆ. ಹಾಗೆ ಗ್ರಹಣ ಕಂಡ ಹಾಗೆ ಅಂದರೆ ಕವರ್ ಆದಾಗ ಕಾಣುತ್ತದೆ. ಈಗ ನಾವು ಕೂತ ಲೆಕ್ಕಾಚಾರದಲ್ಲಿ ಈಗ ನಮ್ಮ ನೇರಕ್ಕೆ ನಮ್ಮ ಎದುರಿಗೆ ಪೂರ್ವ ಈ ಸ್ಥಳದಲ್ಲಿ, ನಮ್ಮ ಹಿಂದುಗಡೆ ಪಶ್ಚಿಮ, ಹಾಗೆ ಎಡಬದಿಗೆ ಉತ್ತರ, ಬಲಬದಿಗೆ ದಕ್ಷಿಣ. ಈಗ ಏನಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆ ಅಂತ ಲೆಕ್ಕ ನಮ್ಮಲ್ಲಿ. ಈಗ ನಾವು ಭೂಮಿಯ ಭಾರತ ಭಾಗದಲ್ಲಿದ್ದೇವೆ. ಭೂಮಿಯ ಭಾರತದ ಸ್ವಲ್ಪ ಪಶ್ಚಿಮ ಭಾಗದಲ್ಲಿ ಸೌದಿ ಅರೇಬಿಯಾ ಇದೆ. ಸೌದಿ, ನಾವು ಗಲ್ಫ್ ಕಂಟ್ರಿ ಹೇಳಿ ಸೌದಿ ಅರೇಬಿಯಾ ನಮಗಿಂತ ಪಶ್ಚಿಮದಲ್ಲಿದ್ದಾರೆ ಅವರು. ಗ್ರಹಣ ಸುಮಾರು 8 ಗಂಟೆಗೆ ಸೌದಿ ಅರೇಬಿಯಾದಲ್ಲಿ ಆರಂಭ ಆಗ್ತದೆ. ಸುಮಾರು 4 ನಿಮಿಷದ ಒಳಗೆ ಭಾರತದ ಕಡೆ ಬರ್ತದೆ. ಅಂದ್ರೆ ಅಷ್ಟೊತ್ತು ನಮಗೆ ಸೂರ್ಯ ಕಾಣ್ತಾ ಇರ್ತದೆ, ಗ್ರಹಣ ಇಲ್ಲ. ಅವರು ಗ್ರಹಣ ನೋಡ್ತಾ ಇರ್ತಾರೆ. ಇದು ಸಾಮಾನ್ಯ ಒಂದು ಹೆಜ್ಮಾಡಿ. ಈಗ ನಮ್ಮ ಭಾರತದ ಭಾಗದಲ್ಲಿ ಹೆಜ್ಮಾಡಿ ಕಡೆಗೆ ಸ್ವಲ್ಪ ಈ ಕಂಕಣದ ಒಂದು ಭಾಗ ಕಾಣುವಂಥದ್ದು, ಅದಕ್ಕಿಂತ ಸ್ವಲ್ಪ ಮೇಲೆ ಭಾಗದಲ್ಲಿ ಪಾರ್ಶ್ವ ಕಾಣುತ್ತದೆ. ಇದು ಕ್ರಮೇಣ ಸಮಯ ಹೋದಾಗೆ ನಾನು ಹೇಳಿದೆ, ಈ ಪ್ರಕ್ರಿಯೆ ಚಂದ್ರ ತಿರುಗುವ ಹೊತ್ತಿಗೆ ಅದರ ನೆರಳು ಸೌದಿ ಅರೇಬಿಯಾ ಭಾರತದ ಕಡೆ ಬಂದು ಕರ್ನಾಟಕ ಆಗಿ ಕೆಳಗೆ ಕಾಸರಗೋಡು, ನೀಲೇಶ್ವರ, ಅತ್ಲಗೆ ಊಟಿ, ಚರ್ವತ್ತೂರು ಇಲ್ಲಿ ನಡೀತದೆ. ತಮಿಳುನಾಡು ಭಾಗವನ್ನು ಮುಗಿಸಿ ಅದು ಸಿಂಗಾಪುರಕ್ಕೆ ಹೋಗ್ತದೆ. ಇಡೀಯಾಗಿ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಈ ಪ್ರಕ್ರಿಯೆ ನಡೆಯುವಂಥದ್ದು. ಆದರೆ ಭಾರತದಲ್ಲಿ 8 ಗಂಟೆ 4, ಮಂಗಳೂರು ಹೇಳುವುದಾದ್ರೆ 8 ಗಂಟೆ 4 ನಿಮಿಷದಿಂದ ಸುಮಾರು 11 ಗಂಟೆ 3 ನಿಮಿಷ ಅವಧಿಯಲ್ಲಿ ಇಡೀ ಪ್ರಕ್ರಿಯೆ. ಅದರ ಮಧ್ಯದಲ್ಲಿ ಸುಮಾರು 9 ಗಂಟೆ 25 ನಿಮಿಷದ ಆಚೆ ಈಚೆ 2 ನಿಮಿಷ 11 ಸೆಕೆಂಡ್ಗಳ ಕಾಲ ಮಾತ್ರ ಕಂಕಣ ಕಾಣುವುದು. ಅರ್ಥ ಆಯ್ತಲ್ಲ? ಸಾಮಾನ್ಯ 9:25 ಆಸ್ಪಾಸಲ್ಲಿ. ಬಟ್ ಈ ಪ್ರಕ್ರಿಯೆ 8 ಗಂಟೆ 4 ನಿಮಿಷದಿಂದ 11 ಗಂಟೆ 3 ನಿಮಿಷವರೆಗೆ ನಡೀತದೆ. ನೋಡಿ, ಇಲ್ಲಿ ವಿಶೇಷ ಅಂದ್ರೆ ಈಗ ನಾನು ಭವಿಷ್ಯ ಹೇಳುವನಲ್ಲ, ಇದು ನಮಗೆ ಮಾಹಿತಿ ಬಂದದ್ದು. ಆದ್ರೆ ನಮ್ಮ ಕೆಲಸ ಏನಂದ್ರೆ ಅದು ಹೌದೋ ಏನೋ ವ್ಯತ್ಯಾಸ ಇರ್ತದೋ ಇದು ಅಧ್ಯಯನ ಮಾಡ್ಬೇಕಾದ್ದು. ಯಾಕಂದ್ರೆ ನಮ್ಮ ಒಂದು ಲೆಕ್ಕ ಹಿಂದಿನ ಅನುಭವದ ಲೆಕ್ಕಾಚಾರ ಮಾಡಿಕೊಂಡದ್ದು ಇದು ಬಹಳ ಖುಷಿಯನ್ನು ಕೊಡುವಂತ ವಿಚಾರ. ಇಲ್ಲಿ ಕೆಲವು ಸೆಕೆಂಡ್ ಕಡಿಮೆ ಇರಬಹುದು, ಕೆಲವು ಸೆಕೆಂಡ್ ಜಾಸ್ತಿ ಆಗ್ಬೋದು. ಸೊ ಈ ಅವಧಿಯಲ್ಲಿ ಕಂಕಣ ಸೂರ್ಯಗ್ರಹಣ ಬೇರೆ ಬೇರೆ ಪ್ರದೇಶದಲ್ಲಿ ನೋಡ್ಲಿಕ್ಕೆ ಆಗ್ತದೆ. ಅದರ ಪರ್ಸೆಂಟೇಜ್ ಹೇಗಿರ್ತದೆ ಅಂದ್ರೆ ಸಾಮಾನ್ಯವಾಗಿ ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ. ಅದೇ ಇದುವರೆಗಿನ ಮಾಹಿತಿಯ ಲೆಕ್ಕಾಚಾರದಲ್ಲಿ ನಮ್ಮ ಮಂಗಳೂರು ಕಡೆ ಆಸ್ಪಾಸಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಕೂಡ ಸುಮಾರು 93% ಕವರ್ ಆಗ್ತದೆ. ಅದಕ್ಕೆ ಕಡಿಮೆ ಅವಧಿಗ ಹೆಜ್ಮಾಡಿ ಆ ಕಡೆ ಎಲ್ಲ ಸುಮಾರು 80-88%. ಮತ್ತೆ ಈಗ ನಮ್ಮ ಒಂದು ಲೆಕ್ಕಾಚಾರ ಪ್ರಕಾರ ಮ್ಯಾಕ್ಸಿಮಮ್ ಊಟಿಯಲ್ಲಿ ಅಂತ ಲೆಕ್ಕ. ಊಟಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅಂದ್ರೆ ಸಾಮಾನ್ಯವಾಗಿ ಈಗ ಮಡಿಕೇರಿ ಕುಟ್ಟ ಗ್ರಾಮದಲ್ಲಿ ಕೂಡ ಅಂದ್ರೆ ಅದು ಮ್ಯಾಕ್ಸಿಮಮ್ ಗೋಚರ ಆಗುತ್ತೆ. ಇನ್ನು ನಮ್ಮ ಪಕ್ಕದ ಕಾಸರಗೋಡು ಪಕ್ಕದ ಚೆರುವತ್ತೂರಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ ಗೋಚರ ಆಗುತ್ತೆ ಅನ್ನುವಂತ ಮಾಹಿತಿಗಳು ಇರುವಂತ ಪತ್ರಿಕೆಗಳು ಅಥವಾ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತ ವಿಚಾರ. ಸೊ ಆದ್ರೆ ಮಂಗಳೂರಲ್ಲಿ ಎಷ್ಟು ಪರ್ಸೆಂಟ್ ಕಾಣಿಸುತ್ತೆ? ಅಲ್ಲಿ ಅಷ್ಟು ಪರ್ಸೆಂಟ್ ಅಂದ್ರೆ ಪೂರ್ಣವಾಗಿ ನೋಡ್ಬೇಕಿದ್ರೆ ಅದೇ ಪ್ರದೇಶಗಳಿಗೆ ಹೋಗಬೇಕಾ? ಇಲ್ಲ, ಮಂಗಳೂರಿನಿಂದ ನಿಮಗೆ ಪೂರ್ಣ ಕಂಕಣ ಕಾಣುತ್ತದೆ. 93% ಅಂದ್ರೆ ಬಹಳ ಕಮ್ಮಿ ಏನಲ್ಲ. ಹೇಳಿದ್ರೆ ತಿನ್ನೊಂದು ರಿಂಗ್ ಚಂದ್ರನ ನೆರಳಿನ ಸುತ್ತ ನಮಗೆ ಸೂರ್ಯನ ಭಾಗ ಕಾಣುತ್ತದೆ. ಇದು 93%. ಅದು ಹೇಳಿದಿಲ್ಲ. ಊಟಿಯಲ್ಲಿ ಸುಮಾರು 97% ಆಗುವಂತ ಲೆಕ್ಕ. ಅಂತೂ ಎಲ್ಲಿಯೂ 100% ಬರುದು. 100% ಬಂದ್ರೆ ಅದು ಖಗ್ರಾಸ ಆಗ್ತದೆ ಟೋಟಲ್ ಅಲ್ವಾ? ಬಟ್ ಇದೆಲ್ಲ ಲೆಕ್ಕಾಚಾರಗಳ ವಿಚಾರದಲ್ಲಿ. ಆದ್ರೆ ಎಲ್ಲಿ ಹೆಚ್ಚು ಏನು ಹೆಚ್ಚು ಅಂತ ಎಲ್ಲ ಕಡೆಯೂ ಸ್ಟಡಿ ಮಾಡಿದಾಗ ಮಾಹಿತಿ ಬಂದಾಗ ನಮ್ಗೆ ಗೊತ್ತಾಗುತ್ತೆ. ಅದು ಪಥವೇ ಸ್ವಲ್ಪ ಬದಲಾಗಬಹುದು ಅಥವಾ ಸಮಯ ಕೂಡ ಬದಲಾಗಬಹುದು. ಮಂಗಳೂರಿನಲ್ಲಿ ಕೂಡ ವೀಕ್ಷಣೆಗೆ ಅವಕಾಶಗಳು ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧತೆಗಳು ಹೇಗೆ ನಡೀತಾ ಇದೆ ಅನ್ನುವಂಥದ್ದು. ಮಂಗಳೂರಲ್ಲಿ ನಾವು ಎಲ್ಲರ ವೀಕ್ಷಣೆಗೆ ಅನುಕೂಲವಾಗಿ ಮಂಗಳೂರಿಗೆ ನಗರಕ್ಕೆ ಕೇಂದ್ರವಾಗಿ ಎಲ್ರಿಗೂ ಬರ್ಲಿಕ್ಕೆ ಸುಲಭ ಆಗುವಂತ ಒಂದು ಕೇಂದ್ರವನ್ನು ನಾವು ಆಯ್ಕೆ ಮಾಡಿದ್ದೇವೆ. ಪದುವ ಶಾಲೆ
ನಂತೂರ್ನ ಹತ್ರದಲ್ಲಿ ಕದ್ರಿಗುಡ್ಡೆಯಲ್ಲಿರುವ ಪದ್ವ ಶಾಲೆಯ ಅವರ ಏನು ಪಾರ್ಕಿಂಗ್ ವಠಾರದಲ್ಲಿ ಗ್ರೌಂಡ್ ಅಲ್ಲಿ ನಾವು ಜನರ ವೀಕ್ಷಣೆಗೆ ಅಲ್ಲಿ ಅರೇಂಜ್ ಮಾಡಿದ್ದೇವೆ ಸೂರ್ಯಗ್ರಹಣವನ್ನು ನೋಡ್ಲಿಕ್ಕಾಗಿ. ಸೊ ಇಲ್ಲಿ ಅದಕ್ಕೆ ಯಾವುದೇ ಟಿಕೆಟ್ ಅಥವಾ ಪ್ರೀ ರಿಜಿಸ್ಟ್ರೇಷನ್ ಅಥವಾ ಒಂದು ಬುಕ್ಕಿಂಗ್ ಇಂಥದ್ದು ಯಾವುದೂ ಇಲ್ಲ. ಆಸಕ್ತಿ ಇದ್ದವರು ನಾವು 7:30 ಇರ್ತೇವೆ. 8 ಗಂಟೆಗೆ ಗ್ರಹಣ, 8 ಗಂಟೆ 4 ನಿಮಿಷದ ಗ್ರಹಣ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಂದ ಗ್ರಹಣ ಮುಗಿಯೋ ತನಕ ಸಹ ನಾವು ಎಲ್ಲರೂ ಅಲ್ಲಿ ಇರ್ತೇವೆ. ಸೊ ಆಸಕ್ತರು ಈ ಹೊತ್ತಿನಲ್ಲಿ ಬರಬಹುದು. ಯಾವುದೇ ರಿಜಿಸ್ಟ್ರೇಷನ್ ಅಥವಾ ಯಾವುದೇ ಬುಕ್ಕಿಂಗ್ ಮಾಡಿ ಬರಲಿಕ್ಕಿಲ್ಲ. ನೇರವಾಗಿ ನಿಮ್ಮ ಮಕ್ಕಳು ಬರ್ತಾರಂತಾರೆ, ಪೇರೆಂಟ್ಸ್ ಬರಲಿ. ನಾವು ಹೆಚ್ಚಾಗಿ ಹೇಳೋದು ಮಕ್ಕಳನ್ನೇ ಕಳಿಸೋದು ಬೇಡ. ಯಾಕಂದರೆ ಅಲ್ಲಿ ನಾವು ಕನ್ನಡಕಗಳ ಮೂಲಕ ತೋರಿಸೋದಿರ್ಬೋದು ಅಥವಾ ನಾವು ಸ್ಕ್ರೀನಿಗೆ ಪ್ರೊಜೆಕ್ಟ್ ಮಾಡಿ ಟೆಲಿಸ್ಕೋಪಿನಿಂದ ಮೂಲಕ ಸ್ಕ್ರೀನಿಗೆ ಪ್ರೊಜೆಕ್ಟ್ ಮಾಡಿ ನಾವು ತೋರಿಸ್ತಾ ಇದ್ದೇವೆ. ಹಾಗಾಗಿ ಮಕ್ಕಳು ಕೆಲವೊಮ್ಮೆ ಈ ಕಂಕಣ ಗ್ರಹಣ ಕಾಣುವ ಸಮಯದಲ್ಲಿ ಅವರಾಗಿ ಸೀದಾ ಒಂದು ಕುತೂಹಲಕ್ಕೋಸ್ಕರ ಸೀದಾ ಸೂರ್ಯನನ್ನು ನೋಡುವಂತ ಸಾಧ್ಯತೆಗಳಿರ್ತದೆ. ಹಾಗಾಗಿ ಖಾಲಿ ಮಕ್ಕಳನ್ನೇ ಕಳಿಸಬೇಡಿ. ಈ ದಿನಕ್ಕೆ ಹಿರಿಯರು, ಹೆತ್ತವರು ಅಥವಾ ಹಿರಿಯರು ಮಕ್ಕಳ ಜೊತೆಯಲ್ಲಿ ಬನ್ನಿ, ಗ್ರಹಣವನ್ನು ಸೇಫ್ ಆಗಿ ನೋಡೋ ಮೂಲಕ ಆನಂದಿಸಿ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅದರೊಟ್ಟಿಗೆ ಸರ್ನವರು ಕೆಲವು ಟೆಕ್ನಿಕಲ್ ಅಂದ್ರೆ ಎಲ್ರಿಗೂ ಕನ್ನಡಕ ಮೂಲಕ ನೋಡೋ ಬದಲು ಮಾಸ್ ಆಗಿ ಸ್ಕ್ರೀನ್ ಮೇಲೆ ನೋಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈಗ ಪೂರಕವಾಗಿ ಆ ಸ್ಥಳದಲ್ಲಿ ನಾವು ವಿಶೇಷವಾಗಿ ನೋಡಿ, ಈಗ ಟೆಲಿಸ್ಕೋಪ್ ಅನ್ನ ಸೆಟ್ ಮಾಡಿ, ಟೆಲಿಸ್ಕೋಪ್ ಅನ್ನ ಅದ್ರ ಇಣಿಕಿ ನೋಡುವುದಲ್ಲ, ಟೆಲಿಸ್ಕೋಪ್ ಮೂಲಕ ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡ್ತದೆ ದೊಡ್ಡದಾಗಿ. ಸೊ ಯಾರು ಹತ್ತಿರ ಬಂದ ದೂರದಲ್ಲಿ ನಿಂತು ಕೂಡ ಕಾಣ್ತದೆ, ಇಡಿಯಾಗಿ ಪಾರ್ಶ್ವ ಕವರ್ ಆಗುವುದು ಇತ್ಯಾದಿ ಕಾಣ್ತದೆ. ಅದು ಒಂದು ವ್ಯವಸ್ಥೆ. ಇನ್ನೊಂದೊಂದು ವ್ಯವಸ್ಥೆಗಳ ಬಗ್ಗೆ ಮಾತನಾಡ್ತಿದ್ದಕ್ಕಿಂತ ಮುಂಚೆ ಸರಿ ವಾಪಸ್ ಬರ್ತೀನಿ. ಎಸ್, ಗ್ರಹಣ ಕುತೂಹಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ಸಣ್ಣ ವಿರಾಮದ ನಂತರ. ಗ್ರಹಣ ಕುತೂಹಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರಿಗೆ. ನಾವೀಗ ಗ್ರಹಣವನ್ನ ವೀಕ್ಷಿಸೋದಿಕ್ಕೆ ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ವಿ. ಎಸ್ ಪ್ರೊಫೆಸರ್, ಈಗಾಗಲೇ ಅದನ್ನು ಮುಂದುವರಿಸ್ತಾ, ಸಾಮಾನ್ಯ ದೂರದರ್ಶಕ ಅಂದ್ರೆ ಎಲ್ರಿಗೂ ಗೊತ್ತಿದೆ ಅಲ್ವಾ, ಆ ದೂರದರ್ಶಕನ ಕೆಲವು ನೋಡಿದ್ದಾರೆ, ಅದಿರ್ಲಿ. ಈಗ ಅದನ್ನು ಕೂಡ ಬಳಸ್ಕೊಂಡು ನಾವು ನೇರವಾಗಿ ನೋಡದೆ ರಿಫ್ಲೆಕ್ಟೆಡ್ ಇಮೇಜ್ ಅನ್ನು ನೋಡ್ಲಿಕ್ಕೆ ಆಗ್ತದೆ. ಒಂದು ವಿಧಾನ ನಾವು ಮಾಡುದು, ನಾಳ್ದು ಒಂದು ಟೆಲಿಸ್ಕೋಪ್ ಸೆಟ್ ಮಾಡಿದ್ದೇವೆ, ಅದರ ಬಿಂಬವನ್ನ ಗೋಡೆ ಮೇಲೆ ನಾವು ಅಥವಾ ಸ್ಕ್ರೀನ್ ಮೇಲೆ ಹಾಯಿಸ್ತೇವೆ. ಹಾಗೇನಾಗ್ತದೆ, ಜನ ಬಂದವರು ಹತ್ತಿರ ಬರ್ಬೇಕಂತ ದೂರದಲ್ಲಿ ಕಾಣುತ್ತದೆ. ಹೌದಲ್ಲಿ, ಈಗ ನಾವು ಆಗ ಡೆಮಾನ್ಸ್ಟ್ರೇಟ್ ಮಾಡಿದ ಹಾಗೆ ಬೆಳಕು ದೊಡ್ಡದಾಗಿ ಬರ್ತದೆ. ಸೊ ಅದು ನೇರ, ಅದರಲ್ಲಿ ನಾವು ಇಣಿಕಿ ನೋಡ್ಲಿಕ್ಕೆ ಎಂತದಿಲ್ಲ. ಇನ್ನೊಂದೇನಂದ್ರೆ, ಕೆಲವರಿಗೆ ಕ್ಯಾಮರಾ ಫೋಟೋಗ್ರಫಿ ಇಂಟ್ರೆಸ್ಟ್ ಇದೆ, ಅದಕ್ಕೊಂದು ವ್ಯವಸ್ಥೆ ಮಾಡಿದೆ. ಒಂದು ಟೆಲಿಸ್ಕೋಪಿಗೆ ಕ್ಯಾಮರಾವನ್ನು ಅಟ್ಯಾಚ್ ಮಾಡಿ, ಕ್ಯಾಮರಾವನ್ನ ಇದು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ, ಅದೊಂದು ಆ್ಯಪ್ ಇದೆ, ಬಳಸ್ಕೊಂಡು ಆ ಲ್ಯಾಪ್ಟಾಪ್ ಮೂಲಕ LCD ಪ್ರೊಜೆಕ್ಟರ್ ಹಾಕಿ ಅಲ್ಲಿ ಒಂದು ಆಡಿಟೋರಿಯಂ ಇದೆ, ಅಲ್ಲಿ ಸ್ಕ್ರೀನ್ ಅಲ್ಲಿ ದೊಡ್ಡದಾಗಿ ಇನ್ನು ಚಂದ ಮಾಡಿ ತೋರಿಸ್ತೇವೆ. ಆಸಕ್ತ ಮಧ್ಯಮ ಮಿತ್ರರು ಬಂದ್ರೆ ಅವ್ರಿಗೆ ಕೂಡ ಅಲ್ಲಿ ಫೋಟೋ ತೆಗಿಲಿಕ್ಕೆ ಅವಕಾಶ ಇದೆ. ಇದು ಯಾಕಂದ್ರೆ ಪರ್ಫೆಕ್ಟ್ ಒಂದು ಶಾರ್ಪ್ ಇಮೇಜ್ ಬರ್ತದೆ, ಬಹಳ ಒಳ್ಳೆದಾಗ್ತದೆ. ಮೂರನೇದಾಗಿ ಇದು ಪ್ರಯತ್ನ ಮಾಡ್ತಾ ಇದ್ದೇವೆ, ಒಂದು ಟೆಲಿಸ್ಕೋಪಿಗೆ ಇನ್ನೊಂದು ಸಣ್ಣ ಟೆಲಿಸ್ಕೋಪಿಗೆ ಎಲೆಕ್ಟ್ರಾನಿಕ್ ಐಪೀಸ್ ಅಂತ ಇದೆ, ಅದನ್ನು ಫಿಕ್ಸ್ ಮಾಡಿ ಅದನ್ನು ಟಿವಿ ಕನೆಕ್ಟ್ ಮಾಡಿ ಟಿವಿಯಲ್ಲಿ ಕೂಡ ಕಾಣೋದನ್ನ ತೋರಿಸ್ತೇವೆ. ಯಾಕಂದ್ರೆ ಕೆಲವರು ಟಿವಿಯಲ್ಲಿ ನೋಡಿ ತಪ್ಪಿ ಹೋಗ್ತದೆ, ನಾವಿಲ್ಲಿ ಟಿವಿಯಲ್ಲಿ ತೋರಿಸ್ತೇವೆ ಲೈವ್ ಆಗಿ ಆಯ್ತಲ್ಲ. ಸೊ ಈ ವಿಚಾರಗಳಲ್ಲದೆ ಈಗ ಕೆಲವರಿಗೆ ಅಲ್ಲಿ ಬರ್ಲಿಕ್ಕೆ ಆಗುದಿಲ್ಲ, ಅಥವಾ ಬಂದ್ರು ಅವರಿಗೆ ಅವರಾಗಿ ನೋಡ್ಬೇಕಂತ ಉಂಟು. ಅದಕ್ಕೆ ಸಂಬಂಧಪಟ್ಟಾಗೆ ಗಾಗಲ್ ಅಂತ ಇದೆ, ಸನ್ ಗಾಗಲ್ ಅಂತ. ಇದನ್ನು ಸನ್ ಗಾಗಲ್ ಬರೇ ಗ್ರಹಣ ಕಾಲಕ್ಕಲ್ಲ, ಸೂರ್ಯನ ಎಂದು ಕೂಡ ಅದರಲ್ಲಿ ವೀಕ್ಷಿಸಬಹುದು. ಸೂರ್ಯ ಮೇಲೆ ಕಲೆಗಳು ಅಂತ ಇದೆ, ಅದನ್ನು ಕೂಡ ನೋಡ್ಲಿಕ್ಕೆ ಆಗ್ತದೆ. ಸೊ ತಕೊಂಡವರು ಅದನ್ನು ಪ್ರಿಸರ್ವ್ ಮಾಡಿ ಇಟ್ಟುಕೊಂಡ್ರೆ ಅವ್ರು ಮತ್ತೊಂದು ಗ್ರಹಣವನ್ನ ಸೂರ್ಯನ ಸ್ಟಡಿ ಮಾಡ್ಲಿಕ್ಕೆ ಬಳಸಲಿಕ್ಕೆ ಆಗ್ತದೆ. ಇನ್ನೂ ಒಂದು ವಿಚಾರ, ಅವರು ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನೀವು ಬರ್ಲಿಕ್ಕೆ ಆಗುದಿಲ್ಲ, ನೀವು ನೋಡಬಾರ್ದ ನೋಡಿ, ಅದೇ ಮನೆಯಲ್ಲೇ, ಇದು ಮಕ್ಕಳಿಗೆ ವಿಶೇಷವಾಗಿ ನೋಡಿ, ಇಲ್ಲೊಂದು ಸಣ್ಣ ಒಂದು ಉಪಕರಣದಾಗಿದೆ, ಇಷ್ಟೆಲ್ಲ ಬೇಡ, ಒಂದು ಸಣ್ಣ ಕನ್ನಡಿಯ ತುಂಡು, ನೀವು ಕನ್ನಡಿ ಕಟ್ ಮಾಡೋ ಅಂಗಡಿ ಹೋಗಿ ಕೊಡ್ತಾರೆ, ಅದನ್ನು ನಮ್ಮ ಚೆಂಡಿಗೆ ಸಣ್ಣ ಪ್ಲಾಸ್ಟಿಕ್ ಬಾಲ್ ಕವರಿಂಗ್ ಬಾಲ್ಗೆ ಅಂಟಿಸಿ, ಆ ಬಾಲ್ ಅನ್ನು ಹೊಯ್ಗೆ ಮೇಲೆ ಇಟ್ಟು ಒಂದು ನೆಲದಲ್ಲಿ ಇಟ್ಟರೆ ಸಾಕು. ಮತ್ತೆ ಅಲ್ಲಿ ಸುಲಭದಲ್ಲೇ ಬಾಲ್ ಅನ್ನು ತಿರುಗಿಸಿದಾಗ ಸೂರ್ಯನ ಬೆಳಕು ರಿಫ್ಲೆಕ್ಟ್ ಮಾಡಿ ಗೋಡೆ ಮೇಲೆ ಹಾಕಿ. ಈಗ ಇಲ್ಲಿಂದ ಆ ಗೋಡೆ ಅಂತರ ಜಾಸ್ತಿ ಇದ್ದಷ್ಟು ನಿಮ್ಗೆ ದೊಡ್ಡದಾಗಿ ಬಿಂಬ ಬೀಳ್ತದೆ, ಎಲ್ಲಿಂದ ಬೇಕಾದ್ರೆ ನೀವು ನೋಡಬಹುದು, ಶಾರ್ಪ್ ಇಮೇಜ್ ಕೂಡ ಬರ್ತದೆ. ಅದನ್ನು ಪ್ರಯತ್ನ ಮಾಡಬಹುದು. ನಾನು ಯಾಕೆ ಈ ಬಾಲ್ ಇದೆಲ್ಲ ಹೇಳಿದೆ ಅಂದ್ರೆ ಬಹಳ ಸುಲಭ, ಮತ್ತೆ ಅದು ಫಿಕ್ಸ್ ಮಾಡ್ಲಿಕ್ಕೆ ಪುನಃ ಇಂಥ ಉಪಕರಣ ಬೇಡ, ಸ್ಟ್ಯಾಂಡ್ ನಲ್ಲಿ ಅದನ್ನ ಸೆಟ್ ಮಾಡಿ. ಹೌದು. ಇನ್ನಿತರ ಕೆಲವು ವಿಚಾರಗಳನ್ನ ನನ್ನ ಮಿತ್ರರು ಹೇಳ್ತಾರೆ. ಈಗ ಗ್ರಹಣ ನೋಡುವ ಕನ್ನಡಕಗಳ ಬಗ್ಗೆ, ಸೊ ನಮ್ಮಲ್ಲಿ ನಾವು ನಾಳ್ದು ಸಹ ಆಸಕ್ತಿ ಇದ್ದವರು ಇದನ್ನು ಪಡೆದುಕೊಂಡು ಖರೀದಿಸಿ ಇದರಲ್ಲಿ ನೋಡ್ಬೋದು. ಸೊ ಇದು ISO ಸರ್ಟಿಫೈಡ್
ಕನ್ನಡಕ 2015 ಅಪ್ಡೇಟೆಡ್ ಏನು ರೆಕಮೆಂಡೇಶನ್ಸ್ ಉಂಟು, ಮಾನದಂಡಗಳು, ಅದರ ಪ್ರಕಾರ ಇರುವಂತಹ ಕನ್ನಡಕಗಳನ್ನು ನಾವು ನೀಡ್ತಾ ಇದ್ದೇವೆ. ಈಗಾಗಲೇ ನಾವು ನೀಡ್ಲಿಕ್ಕೆ ಆರಂಭಿಸಿದ್ದೇವೆ. ಅನೇಕರು ಮಂಗಳೂರಿನವರು ಇದನ್ನು ಖರೀದಿಸಿ ಅವರು ಮನೆಯಲ್ಲಿ ನೋಡ್ತಾರೆ, ಬರ್ತೇನೆ ಅಂತ ಅವರು ಸಿದ್ಧತೆ ಮಾಡ್ತಾ ಇದ್ದಾರೆ. ಸೊ ಈ ಕನ್ನಡಕಗಳನ್ನು ಹೇಗೆ ಉಪಯೋಗಿಸುದು ಅಂತ ಹೇಳಿದ್ರೆ, ಹೆಚ್ಚಿನವರಿಗೆ ಒಂದು ಕ್ಯೂರಿಯಾಸಿಟಿ, ಸೂರ್ಯಗೆ ನಾವು ಹೀಗೆ ಸೂರ್ಯನ ನೋಡುದು ಮತ್ತೆ ಹೌದಾ ಇದರಲ್ಲಿ ಕಾಣ್ತದ ಅನ್ನುವಂತ ಒಂದು ಕ್ಯೂರಿಯಾಸಿಟಿ. ಸೊ ಇದರಿಂದಾಗಿ ಕಣ್ಣು ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಈಗ ನಾನು ವೈದ್ಯಯಾಗಿ ಕಣ್ಣಿನ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಾನು ಹೇಳುವಂಥದ್ದು, ಈಗ ನಾವು ಶಾಲೆಯಲ್ಲಿ ಸಹ ಕೆಲವು ಎಕ್ಸ್ಪೆರಿಮೆಂಟ್ ಮಾಡಿರ್ಬೋದು, ಲೆನ್ಸಿನ ಮೂಲಕ ಎಲೆ ಮೇಲೆ ಇಟ್ಟು ಎಲೆಯನ್ನು ಸುಡುವಂತ ಎಕ್ಸ್ಪೆರಿಮೆಂಟ್ ಮಾಡಿರ್ತೇವೆ. ಸೊ ಈ ಗ್ರಹಣ ಟೈಮಲ್ಲಿ ಸಹ ಹಾಗೆ ಕಂಕಣ ಗ್ರಹಣ ಇರುವ ಟೈಮಲ್ಲಿ ಇರ್ಬೋದು, ಅಥವಾ ಗ್ರಹಣ ಅಂತಲ್ಲ, ನಾವು ಯಾವತ್ತೂ ಸೂರ್ಯನನ್ನು ಹೀಗೆ ನೇರವಾಗಿ ನೋಡುವಂತದ್ದು ಅನ್ನೋದಿಲ್ಲ. ಗ್ರಹಣ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕತ್ತಲೆ ಆದಾಗ ನಮ್ಮ ಕಣ್ಣಲ್ಲಿ ಪ್ಯೂಪಿಲ್ ಅಂತ ಇದೆ, ಅದು ಕತ್ತಲೆಗೆ, ಗ್ರಹಣ ಅಂತಲ್ಲ, ಯಾವುದೇ ಟೈಮಲ್ಲಿ ಕತ್ತಲೆ ಆದಾಗ, ಬೆಳಕು ಇಲ್ಲದಾಗ ಈ ಪ್ಯೂಪಿಲ್ ಡೈಲೇಟ್ ಆಗ್ತದೆ, ಅಗಲಾಗ್ತದೆ. ಸೊ ನಮ್ಮ ಮೆದುಳಿಗೆ ನೆನೆಸ್ತದೆ ಆ ಸಂಜೆ ಆಯ್ತು ಇನ್ನು ಡಾರ್ಕ್ನೆಸ್ ಅನ್ನುವಂತ ಒಂದು ಕಲ್ಪನೆ ನಮ್ಮ ಮೆದುಳಿಗೆ ಬರ್ತದೆ. ಸೊ ಹಾಗಾಗಿ ಅದು ಇಟ್ ವಿಲ್ ಪ್ರಿಪೇರ್ ಇಟ್ಸ್ ಮೈಂಡ್ ಫಾರ್ ಡಾರ್ಕ್ನೆಸ್. ಇದೇನಾಗ್ತದೆ, ಗ್ರಹಣ ಬಿಟ್ಟು ಹೋಗುವ ಚಂದ್ರ ಚಲಿಸ್ತಾ ಹೋಗುವಾಗ ಒಮ್ಮೆಲೆ ಬೆಳಕು ಬರ್ಲಿಕ್ಕೆ ಆರಂಭಿಸ್ತದೆ. ಆಗ ಈ ಮೈಂಡ್ ನ ಸಿದ್ಧತೆ ಆಗದೇ ಇರುವುದರಿಂದ ಈ ಪ್ಯೂಪಿಲ್ ಇನ್ನು ಅಗಲವಾಗಿ ಇರ್ತದೆ. ಹಾಗಾಗಿ ಒಮ್ಮೆಲೆ ಸೂರ್ಯನ ಬೆಳಕು ಕಣ್ಣಿನ ಒಳಗೆ ಬೀಳ್ತದೆ. ಹೇಗೆ ನಾವು ಲೆನ್ಸಿಂದ ಎಲೆಯನ್ನು ಹೇಗೆ ಸುಡ್ತಿದ್ದೇವೋ ಅದೇ ಫಿನಾಮಿನನ್ ನಮ್ಮ ಕಣ್ಣಲ್ಲಿ ಆಗ್ತದೆ. ಹಾಗಾಗಿ ಒಂದು ಎಕ್ಸ್ಪ್ಲನೇಷನ್ ಸಿಂಪಲ್ ಆಗಿ ಕೊಡಿದ್ರೆ ಹೇಳಿದ್ರೆ, ನಿಮ್ಮ ಕ್ಯಾಮರಾದ ಎಪೆಚರ್, ಸೊ ನೀವು ವೈಡ್ ಆದ ಕೂಡಲೇ ಜಾಸ್ತಿ ಲೈಟ್ ಒಳಗೆ ಬರ್ತದೆ. ಅದನ್ನು ಇನ್ನೂ ಕ್ಲೋಸ್ ಮಾಡಿದ್ರೆ ಎಪೆಚರ್ ಕ್ಲೋಸ್ ಮಾಡೋದು ಹೇಳ್ತೇವೆ. ಸೊ ಆವಾಗ ಸ್ವಲ್ಪ ಸೊ ಈ ಟೈಮ್ ನಲ್ಲಿ ನಮ್ಮ ಪ್ಯೂಪಿಲ್ಸ್ ಫುಲ್ಲಿ ಡೈಲೇಟ್ ಆಗಿರ್ತದೆ. ಸೊ ಜಾಸ್ತಿ ಬೆಳಕನ್ನು ತಗೊಳ್ಳಿಕ್ಕೆ ಅಬ್ಸರ್ವ್ ಮಾಡ್ಲಿಕ್ಕೆ ಮಾಡ್ತಾರೆ. ಹಾಗಾಗಿ ಯಾವುದೇ ಈ ಕ್ಯೂರಿಯಾಸಿಟಿಯಲ್ಲಿ ಒಂದು ಕುತೂಹಲದಲ್ಲಿ ಏನೋ ಒಂದು ಪ್ರಯತ್ನ ಮಾಡ್ಲಿಕ್ಕೆ ಹೋಗಿ, ಪ್ರಯೋಗ ಮಾಡ್ಲಿಕ್ಕೆ ಹೋಗಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋದು, ದೃಷ್ಟಿಯನ್ನು ಕಳ್ಕೊಳ್ಳುವಂಥದ್ದನ್ನು ಖಂಡಿತ ಮಾಡಬೇಡಿ. ಈ ಕನ್ನಡಕಗಳನ್ನು ಹೇಗೆ ಉಪಯೋಗಿಸ ಅಂತ ಹೇಳಿದ್ರೆ, ಸುರುವಿಗೆ ಕನ್ನಡಕಗಳನ್ನು ಹಾಕೊಳ್ಬೇಕು. ಈ ರೀತಿ ಕನ್ನಡಕಗಳನ್ನು ಹಾಕೊಂಡು ಕೆಳಗೆ ನೋಡಿಕೊಂಡು ಹೀಗೆ ಕನ್ನಡಕ ಹಾಕಿ ನಂತರ ತಲೆ ಎತ್ತಿ ಸೂರ್ಯನನ್ನು ನೋಡ್ಬೇಕು. ಗ್ರಹಣವನ್ನು ಸಂಪೂರ್ಣ ಆನಂದಿಸಿ, ಅಂದ್ರೆ ಕಣ್ಣು ಆ ಕನ್ನಡಕದ ಲೆನ್ಸ್ಗಳಿಗೆ ಹೊಂದಿಕೊಳ್ಬೇಕು, ಮತ್ತೆ ಸೂರ್ಯನನ್ನು ನೋಡ್ಬೇಕು. ಮತ್ತೆ ಸೂರ್ಯ ನೋಡಿ ಆದ ನಂತರ ಪುನಃ ತಲೆಯನ್ನು ಕೆಳಗಿಳಿಸಿದ ನಂತರವೇ ಕನ್ನಡಕವನ್ನು ತೆಗಿಬೇಕು. ಈ ಮಕ್ಕಳಿಗೆಲ್ಲ ಕೆಲವು ಅಥವಾ ಕುತೂಹಲಕ್ಕೆ ನಾವೊಂದು ಏನೋ ಟ್ರೈ ಮಾಡುವಂತಹ ಹ್ಯಾಬಿಟ್ಸ್ ಇರ್ತದೆ. ಹಾಗಾಗಿ ಒಂದು ಕ್ಷಣದ ಏನೋ ಒಂದು ಸುಖಕ್ಕೆ ಅಥವಾ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೋಸ್ಕರ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂತದ್ದು ಖಂಡಿತ ಮಾಡಬೇಡಿ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ. ಸೊ ಇಲ್ಲಿ ಇನ್ನೊಂದೇನಂತ ಹೇಳಿದ್ರೆ, ಈ ಕನ್ನಡಕಗಳೇ ಯಾಕೆ ಅನ್ನುವಂಥದ್ದು. ಕೆಲವರು ಎಕ್ಸ್ರೇ ಶೀಟ್ಸ್ ಯೂಸ್ ಮಾಡ್ತಾರೆ, ವೆಲ್ಡಿಂಗ್ ಗ್ಲಾಸ್ ಯೂಸ್ ಮಾಡ್ತಾರೆ, ಅಥವಾ ಏನು ಈಗ ಕೆಲವರು ಕೇಳ್ತಾ ಇದ್ರು ಸನ್ ಗ್ಲಾಸಸ್ ಯೂಸ್ ಮಾಡ್ಬೋದ, ನಾವು ಕೂಲಿಂಗ್ ಗ್ಲಾಸಸ್ ಯೂಸ್ ಮಾಡ್ಬೋದಂತ. ಖಂಡಿತ ಇಂಥದನ್ನೆಲ್ಲ ಯೂಸ್ ಮಾಡಬೇಡಿ. ಅಥವಾ ಕೆಲವು ಹಳೆಯ ಕನ್ನಡಕಗಳಿದ್ರು, ಗ್ರಹಣ ಕನ್ನಡಕಗಳಿದ್ರು, ಅದೊಂದು ವೇಳೆ ಫೋಲ್ಡ್ ಆಗಿದ್ರೆ ಆ ಬೆಂಡ್ ಅಲ್ಲಿ ಸಹ ಸೂರ್ಯನ ರೇಖೆಗಳು ಕಣ್ಣಿಗೆ ಪಾಸ್ ಆಗುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಅದೇನಾದ್ರೂ ಡ್ಯಾಮೇಜ್ ಆಗಿತ್ತು, ಬೆಂಡ್ ಆಗಿತ್ತು ಅಂತಾದ್ರೆ ಖಂಡಿತ ಅದನ್ನು ಉಪಯೋಗಿಸಬೇಡಿ. ಹೊಸ ಕನ್ನಡಕಗಳನ್ನೇ ತಗೊಂಡು ಅದರಲ್ಲಿ ನೋಡಿ. ಯಾಕಂದ್ರೆ ನಾನು ಹೇಳಿದಾಗ ಒಂದು ಕ್ಷಣಕ್ಕೋಸ್ಕರ ನಾವು ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಜೀವನ ಪರ್ಯಂತ ಮತ್ತೆ ಪಶ್ಚಾತ್ತಾಪ ಪಡುವಾಗೆ ಆಗೋದು ಬೇಡ. ಹಾಗೆ ಸೇಫ್ ಇರುವಂತ ಕನ್ನಡಕಗಳನ್ನೇ ಉಪಯೋಗಿಸಿದ್ರೆ ಉತ್ತಮ. ಇದೇ ರೀತಿ ನಾವು ಗ್ರಹಣ ಕನ್ನಡಕಗಳ ಮೂಲಕ ನೋಡ್ಲಿಕ್ಕೆ ಆಗದಿದ್ರು ಮನೆಯಲ್ಲೇ ನಾವು ಕೂತ್ಕೊಂಡು ಬೇರೆ ಬೇರೆ ವ್ಯವಸ್ಥೆಗಳ ಮೂಲಕ ಸಹ ನೋಡ್ಬೋದು. ಅದರ ಬಗ್ಗೆ ಸರ್ ಈಗ ಇವರು ಹೇಳಿದ ವಿಷಯಕ್ಕೆ ಪೂರಕವಾಗಿ ಅದೇ ಕುತೂಹಲ ಮನುಷ್ಯನಿಗೆ ಹಿಂದೆ ಏನಾಗಿದ್ದಿರ್ಬೋದು ಅಂದ್ರೆ, ಇದು ಈ ಜ್ಞಾನ ಇಲ್ಲದೆ ಗ್ರಹಣ ಕಾಲದಲ್ಲಿ ನೋಡಿ ಬಹಳ ಖುಷಿಪಟ್ಟು ತುಂಬ ಹೊತ್ತು ನೋಡಿದ ಕಾರಣ ಕಣ್ಣು ಹಾಳಾಗಿರ್ಬೇಕು. ಆದ್ರೆ ಜನ ಏನ್ ಭಾವಿಸುದು ಗ್ರಹಣದಿಂದ ಹೀಗಾಯ್ತು ಅಂತ. ನೋಡಿ, ಉದಾಹರಣೆಗೆ ಇವತ್ತು ನಾಳೆ ಟೈಮ್ ಇದೆಯಲ್ಲ, ಸೂರ್ಯ ಕಾಣೋ ಹೊತ್ತಿಗೆ ನಾವು ಕಣ್ಣು ತೆರೆದು ನೋಡಿದ್ರೆ ಒಂದು ಅರೆಕ್ಷಣ, ಒಂದು ಸೆಕೆಂಡ್ ನೋಡ್ಲಿಕ್ಕೆ ಆಗುದಿಲ್ಲ. ಈಚೆ ತಿರುಗಿ ನೋಡಿ ನಿಮ್ಗೆ ಎಲ್ಲ ಕಡೆ ಕಪ್ಪು ಕಪ್ಪು ಕಾಣುತ್ತೆ ಅಲ್ವಾ? ಅಂದ್ರೆ ಯಾವತ್ತು ಸೂರ್ಯ ಕಾಣ್ತಾ ಇದೆ ಅದನ್ನ ನೇರವಾಗಿ ನೋಡ್ಲಿಕ್ಕೆ ಆಗುದಿಲ್ಲ. ಗ್ರಹಣ ಕಾಲದಲ್ಲಿ ಕೂಡ ಅದನ್ನು ಮಾಡಬಾರ್ದು. ಮುಂದುವರಿಸ್ತಾರೆ. ಈ ನಮ್ಮ ಮನೆಯಲ್ಲೇ ನಾವು ಮಾಡುವಂತ ಕೆಲವು ಡೂ ಇಟ್ ಯುವರ್ ಸೆಲ್ಫ್ಸ್ ಹೇಳ್ತೇವೆ ಅಂತ ಕೆಲವು ಎಕ್ಸ್ಪೆರಿಮೆಂಟ್ಸ್ ಅನ್ನು ನಾವು ಮಾಡ್ಬೋದು. ಒಂದನ್ನು ಆಲ್ರೆಡಿ ಜಯಂತ್ರಿ ಹೇಳಿದ್ದಾರೆ, ಕನ್ನಡಿ ಮೂಲಕ ನಾವು ಪ್ರೊಜೆಕ್ಷನ್ ಮಾಡುದು. ಸೊ ಆದಷ್ಟು ಸ್ವಲ್ಪ ದೂರದಲ್ಲಿ ಕನ್ನಡಿ ಇಟ್ರೆ ನಿಮ್ಮ ಮತ್ತೆ ಮನೆಯ ಒಳಗೆ ಪ್ರೊಜೆಕ್ಟ್ ಮಾಡಿ. ಮನೆಯ ಒಳಗೆ ಪ್ರೊಜೆಕ್ಟ್ ಮಾಡಿದ್ರೆ ಒಳಗೆ ನಿಮ್ಮ
ವೈಟ್ ವಾಲ್, ಬಿಳಿಯ ಪರದೆ ಅಥವಾ ಬಿಳಿಯ ಗೋಡೆ ಇದ್ರೆ ಒಳ್ಳೇದು. ಹೌದು, ಸ್ಪಷ್ಟ ಆಗ್ತದೆ, ಬ್ರೈಟ್ನೆಸ್ ಜಾಸ್ತಿ ಆಗ್ತದೆ. ಸೊ ಅದು ಒಂದು ವಿಧಾನ. ಇದು ಏನಕ್ಕೂ ನಾಳೆ ಒಂದು ದಿನ ಇದೆ ಅಥವಾ ನಿಮ್ಗೆ ಟೈಮ್ ಇರುವಾಗ ಅದನ್ನು ಎಕ್ಸ್ಪೆರಿಮೆಂಟ್ ಮೊದಲೇ ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಅದು ಮಾಡದೇ ಮಾಡಬೇಡಿ. ಸೊ ಅದೊಂದು ವಿಧಾನ, ಪ್ರೊಜೆಕ್ಷನ್ ಮೆಥಡ್ ಹೇಳಿ. ಇನ್ನೊಂದು, ನಾವು ನೀರು ಒಂದು ಬಟ್ಟಲಲ್ಲಿ ಅಥವಾ ಯಾವ್ದಾದ್ರು ಒಂದು ಇದರಲ್ಲಿ ಬಕೆಟ್ ನಲ್ಲಿ ನೀರ್ ಹಾಕಿ ಅದಕ್ಕೆ ಶಾಯಿ ಇಂಕ್ ಅನ್ನ ಹಾಕಿ ಕಪ್ಪು ಮಾಡಿ ಅದರ ರಿಫ್ಲೆಕ್ಷನ್ ಅನ್ನು ಬಕೆಟ್ ನಲ್ಲಿ ನೋಡ್ಬೋದು. ಆ ರೀತಿಯಲ್ಲಿ ಮಾಡ್ಬೋದು. ಬಟ್ ಈ ಸರ್ತಿ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಹೇಳ್ತೇವೆ ಜಸ್ಟ್ ಅಬೌಟ್ 30 ಡಿಗ್ರೀಸ್ ಉಂಟು. ಸೊ ನಿಮ್ಗೆ ಡೈರೆಕ್ಟ್ಲಿ ಆ ಬಕೆಟ್ ನ ಒಳಗೆ ಬರ್ಲಿಕ್ಕಿಲ್ಲ. ಮೇಲೆ ನೆತ್ತಿಯ ಮೇಲೆ ಸೂರ್ಯ ಇದ್ರೆ ಆ ಮೆಥಡ್ ಅನ್ನು ಯೂಸ್ ಮಾಡ್ಬೋದು. ಇನ್ನೊಂದು ಮೆಥಡ್ ಹೇಳಿದ್ರೆ ವೆರಿ ಸಿಂಪಲ್ ಪಿನ್ ಹೋಲ್ ಕ್ಯಾಮರಾಸ್ ಹೇಳಿ ನೀವು ಚಿಕ್ಕದಿರುವಾಗ ಸ್ಕೂಲ್ ಪ್ರಾಜೆಕ್ಟ್ ನಲ್ಲಿ ಮಾಡಿರ್ಬೋದು. ಇದಕ್ಕೆ ಕಾರ್ಡ್ ಪಿನ್ ಹೋಲ್ ಕ್ಯಾಮರಾ ಹೇಳಿ ಹೇಳ್ತೇವೆ. 2 ಹಾಳೆಯನ್ನು ತಗೊಳ್ಳಿ, ಕಾರ್ಡ್ ಬೋರ್ಡ್, ಇದಕ್ಕಿಂತ ದಪ್ಪದ ಕಾರ್ಡ್ ಬೋರ್ಡ್ ಒಳ್ಳೆ ಆಗ್ತದೆ. ಸೊ ಇದರದ್ದು ಸೆಂಟರ್ಗೆ ಒಂದು 1 ಇಂಚ್ ಸ್ಕ್ವೇರ್ ಹೋಲ್ ಮಾಡಿ ಅದರ ಮೇಲೆ ಅಲ್ಯೂಮಿನಿಯಂ ಫಾಯಿಲ್, ನೋಡಿ ಇದು ಅಲ್ಯೂಮಿನಿಯಂ ಫಾಯಿಲ್, ಅದರ ಮೇಲೆ ಒಂದು ಪಿನ್ ಪ್ರಿಕ್, ಜಸ್ಟ್ ಒಂದು ಪಿನ್ ಪ್ರಿಕ್, ನೋಟಿಸ್ ಬೋರ್ಡ್ ಹಾಕುವ ಪಿನ್ ಇದೆ ಅಲ್ಲ, ಅದಕ್ಕೆ ಒಂದು ಪಿನ್ ಪ್ರಿಕ್ ಮಾಡಿ ಅದನ್ನು ಗುಂಡು ಸೂಜಿಯಲ್ಲಿ ಒಂದು ಪಿನ್ ಪ್ರಿಕ್ ಮಾಡಿ ನಿಮ್ಮ ಪಿನ್ ಹೋಲ್ ಕ್ಯಾಮೆರಾ ರೆಡಿ ಆಗಿದೆ. ಸೂರ್ಯ ಯಾವ ಡೈರೆಕ್ಷನ್ ನಲ್ಲಿ ಇರ್ತಾನೆ ಹೇಳಿ ನೋಡಿ. ಇನ್ನೊಂದು ಹಾಳೆಯನ್ನು ನಿಮ್ಮ ಸ್ಕ್ರೀನ್ ಆಗಿ ಬಳಸಿ. ಸೊ ಹೀಗೆ ಮಾಡಿದ್ರೆ ನಿಮ್ ಇಲ್ಲಿ ಈ ಹಾಳೆಯಲ್ಲಿ ನಿಮ್ಗೆ ಇಮೇಜ್. ಸೊ ಸಿಂಪಲ್, ಡೂ ಇಟ್ ಯುವರ್ ಸೆಲ್ಫ್. ಪಿನ್ ಹೋಲ್ ಕ್ಯಾಮರಾ ಅದರ ಮೂಲಕ ಕಣ್ಣಿಂದ ನೋಡಬಾರದು. ನಾವು ಜಸ್ಟ್ ಹೀಗೆ ಇದು ಮಾಡಿ, ಆಲ್ವೇಸ್ ನಮ್ಮ ಬೆನ್ನು ಸೂರ್ಯನ ಕಡೆ ಇದ್ರೆ ಒಳ್ಳೇದು. ಸೊ ಅದ್ರಲ್ಲೇ ನಾವು ಇದು ಮಾಡ್ಬೋದು. ಸೊ ಇದು ಇನ್ನೊಂದು ಮೆಥಡ್ ಆಫ್ ವ್ಯೂವಿಂಗ್ ಸೋಲಾರ್ ಎಕ್ಲಿಪ್ಸ್. ಸೊ ನಾನು ಚಿಕ್ಕದಿರುವಾಗ ಹೀಗೆ ಒಂದು ಕನ್ನಡಿಯಲ್ಲಿ ಇದು ಪ್ರೊಜೆಕ್ಷನ್ ಮಾಡಿಯೇ ನೋಡಿದ್ದು ಒಂದು. ಆವಾಗ ನಮ್ಮ ಹತ್ರ ಈ ಸನ್ ಗ್ಲಾಸಸ್ ಇರ್ಲಿಲ್ಲ, ಯಾವ್ದು ವೆಲ್ಡಿಂಗ್ ಯಾವ್ದು ಇದರ ಮಾಹಿತಿಯೂ ಇರ್ಲಿಲ್ಲ. ಸೊ ಹೀಗೆ ರಿಫ್ಲೆಕ್ಷನ್ ಮಾಡಿಯೇ ನೋಡಿದ್ದು. ಸೊ ಅದ್ರ ಬಗ್ಗೆ ನಮ್ಗೆ ತುಂಬಾ ಆನಂದ. ಅದರ ನಡುವೆ ಅಂದ್ರೆ ಮಾತನಾಡೋದಿದ್ರೆ ಒಂದು ಈ ಬಗ್ಗೆ ಒಂದು ವಿಶೇಷವಾದ ಆಸಕ್ತಿನ ಇಟ್ಟುಕೊಂಡು ತಮಗೂ ಆಸಕ್ತಿ ಇದರ ಜೊತೆಗೆ ಇರುವಂತಹ ಆಸಕ್ತರಿಗೂ ಕೂಡ ಮುಕ್ತವಾಗಿ ನೋಡೋದಕ್ಕೆ ಅವಕಾಶಗಳಾಗಬೇಕು ಅಂತ ನಡೀತಾ ಇರುವಂತಹ ಪ್ರಯತ್ನಗಳು. ಬಹುಶಃ ಹವ್ಯಾಸಿ ಖಗೋಳಶಾಸ್ತ್ರಜ್ಞರ ಸಂಘ ಅಂದ್ರೆ ಈ ಮೂಲಕ ನಡೆದಿರುವಂತಹ ಒಂದು ಕೆಲಸಗಳ ಬಗ್ಗೆ ಮಾತನಾಡೋದಿದ್ರೆ, ಒಂದು ತಮ್ಮ ಸಂಘದ ಮೂಲಕ ಆಗಿರುವಂತಹ ಕೆಲಸಗಳ ಬಗ್ಗೆ ಮಾತನಾಡೋದಿದ್ರೆ. ಹೇಳ್ತೇವೆ. ನಮ್ಮ ಅಮೆಚೂರ್ ಅಸ್ಟ್ರಾನಮರ್ಸ್ ಅಸೋಸಿಯೇಷನ್ ಇದು ಹೇಗೆ ಶುರು ಆಯ್ತು ಹೇಳಿದ್ರೆ, ಇದಕ್ಕೆ ಒಂದು ಕುತೂಹಲದ ಒಂದು ಸಂಗತಿಯೇ. 1986 ನಲ್ಲಿ ಹೇಲಿ ಧೂಮಕೇತು, ಹೇಲಿಸ್ ಕಾಮೆಟ್, ಆ ಟೈಮ್ ನಲ್ಲಿ ನಮ್ಗೆ ವೀಕ್ಷಿಸ್ಲಿಕ್ಕೆ ಆಗಿತ್ತು. ಸೊ ಹೀಗೆ ಒಂದು 3-4 ಹವ್ಯಾಸಿಗಳೇ ಸೇರಿ, ನಾನು ಅವಾಗ PUC ಓದ್ತಾ ಇದ್ದೆ, ಅವರು ಲೆಕ್ಚರರ್ ಆಗಿದ್ರು. ಡಾಕ್ಟರ್ KV ರಾವ್ ಹೇಳಿ ಈಗ ಡಿಸ್ಟ್ರಿಕ್ಟ್ ಸೈನ್ಸ್ ಸೆಂಟರ್ ಇದು ಡೈರೆಕ್ಟರ್ ಆಗಿದ್ದಾರೆ. ಅವರು ನನ್ನ ಗುರುಗಳಾಗಿದ್ರು ಸಂತ ಅಲೋಷಿಯಸ್ ಕಾಲೇಜ್ ನಲ್ಲಿ. ಸೊ ನಾವು ಹೀಗೆ ಒಂದು ಗ್ರೌಂಡಿನಲ್ಲಿ ಹೀಗೆ ಒಂದು ನೋಡುವಾಗ ನಾನೊಂದು ಟೆಲಿಸ್ಕೋಪ್ ಮಾಡಿದ್ದೆ ಮನೆಯಲ್ಲಿ. ಸೊ ಆ ಟೆಲಿಸ್ಕೋಪ್ ಮುಖಾಂತರ ನೋಡ್ಲಿಕ್ಕೆ ಟ್ರೈ ಮಾಡುವಾಗ ಇನ್ನೊಬ್ರು ಸ್ಟ್ಯಾನಿ ಡಿಸೋಜಾ ಹೇಳಿ ಇನ್ನೊಬ್ರು ಬಂದ್ರು. ಸೊ ಹೀಗೆ 4 ಜನ ನಾವು ಒಟ್ಟಾಗಿ ಈ ಅಮೆಚೂರ್ ಅಸ್ಟ್ರಾನಮರ್ಸ್ ಅಸೋಸಿಯೇಷನ್ ಶುರು ಆಯ್ತು. ಸೊ ಹಾಗೆ ಒಂದೊಂದು ಸುಮಾರು ಜನರನ್ನು ಒಟ್ಟು ಮಾಡಿ ಯಾವಾಗ ನಮ್ಗೆ ಈ ಅಸ್ಟ್ರಾನಾಮಿಕಲ್ ಇವೆಂಟ್ಸ್ ಇದೆ ಆ ಟೈಮ್ ನಲ್ಲಿ ನಾವು ಪಬ್ಲಿಕ್ಕಿಗೆ ವೀಕ್ಷಣೆಗೆ ಅನು ಮಾಡ್ತಿತ್ತು. ಸೊ ಈ ಜನರು ಅಲ್ಲಿ ಬಂದು ನೋಡ್ತಿದ್ರು, ಅದೇ ಆನಂದಿಸ್ತಿದ್ರು. ನಮ್ಮ ಇದರಲ್ಲಿ ತುಂಬಾ ಇಂತ ಇದಾಗಿದೆ, ಮರ್ಕ್ಯುರಿ ಟ್ರಾನ್ಸಿಟ್ ಹೇಳ್ತೇವೆ. ಸೂರ್ಯನ ಡಿಸ್ಕಿನ ಎದುರು ಮರ್ಕ್ಯುರಿ ಬುಧ ಅದನ್ನು ಪಾಸ್ ಆಗುವುದು, ಅದು ಒಂದು ಇವೆಂಟ್, ಅದನ್ನು ಸಹ ನೋಡಿದ್ದೇವೆ. ಲೂನಾರ್ ಎಕ್ಲಿಪ್ಸ್, ಚಂದ್ರಗ್ರಹಣ, ಆಮೇಲೆ ಪ್ರಾಕ್ಸಿಮಿಟಿ ಆಫ್ ಮಾರ್ಸ್ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇತ್ತು, ಆವಾಗ ಸುಮಾರು ದೊಡ್ಡದು ಕಾಣ್ತಾ ಇತ್ತು. ಆ ಟೈಮ್ ನಲ್ಲೂ ಇದನ್ನು ಆರ್ಗನೈಸ್ ಮಾಡಿದ್ದೇವೆ. ಮತ್ತೆ ಸ್ಯಾಟರ್ನ್, ಶನಿ ಗ್ರಹದ ಅಲೈನ್ಮೆಂಟ್, ಸೊ ದಟ್ ನಮ್ಗೆ ಆ ರಿಂಗ್ಸ್ ಪೂರ್ತಿಯಾಗಿ ಚೆನ್ನಾಗಿ ಕಾಣ್ತಿತ್ತು. ಅವಾಗ ಅಫ್ಕೋರ್ಸ್ ಡಿಜಿಟಲ್ ಫೋಟೋಗ್ರಫಿ ಎಲ್ಲ ಇರ್ಲಿಲ್ಲ. ಸೊ ಈಗ ಇದ್ದಿದ್ರೆ ಅದು ನಾವು ಮಾಡಬಹುದು, ಇನ್ನಷ್ಟು ಅದನ್ನು ರೆಕಾರ್ಡ್ ಮಾಡ್ಲಿಕ್ಕೆ. ಸೊ ಇಂಥ ಇವೆಂಟ್ಸ್ ಯಾವಾಗ ಅಸ್ಟ್ರಾನಾಮಿಕಲ್ ಇವೆಂಟ್ಸ್ ಉಂಟು, ನಮ್ಮ ಅಸ್ಟ್ರಾನಮರ್ಸ್ ಅಸೋಸಿಯೇಷನ್ ಯಾವಾಗ್ಲೂ ರೆಡಿಯಾಗಿ ಏನಾದ್ರೂ ಒಂದು ಇವೆಂಟಿಗೆ ನಾವು ಪಬ್ಲಿಕ್ಕಿಗೆ ನೋಡುವಾಗೆ ಅವರ ಕುತೂಹಲವನ್ನು ಇನ್ಕ್ರೀಸ್ ಮಾಡುವಾಗೆ ನಾವು ಮಾಡ್ತೇವೆ. ಎಸ್ ಸರ್.
ಇನ್ನು ಡಾಕ್ಟರ್ ಸಂಗೀತಾ ಲಕ್ಷ್ಮಿ, ನಿಮ್ಮನ್ನ ಕೇಳೋದಿದ್ರೆ ಕೊನೆಯದಾಗಿ ಅಂದ್ರೆ ಸಾಮಾನ್ಯವಾಗಿ ಗ್ರಹಣದ ಬಗ್ಗೆ ಧಾರ್ಮಿಕ ನಂಬಿಕೆಗಳು, ಅದರ ಆಚಾರ ವಿಚಾರಗಳು ಎಲ್ಲವೂ ಕೂಡ ಇರುವಂಥದ್ದು, ಅದರ ಜೊತೆಗೆ ವೈಜ್ಞಾನಿಕ ಸಂಗತಿಗಳು ಕೂಡ. ಕೊನೆಯದಾಗಿ ಒಂದು ಗ್ರಹಣದ ಬಗ್ಗೆ ಜನರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ ಅಂತ? ಗ್ರಹಣ ಅಂತ ಅಂದ ತಕ್ಷಣ ಈ ಭಯ ಅನ್ನುವಂತ ಒಂದು ಏನು ನಾವು ಅದಕ್ಕೆ ಅಟ್ಯಾಚ್ ಮಾಡ್ತೇವೆ, ಅದರಿಂದ ಹೊರಗೆ ಬನ್ನಿ. ಅದರ ಬದಲು ಏನಾಗ್ತಾ ಇದೆ ಅಥವಾ ಈ ಗ್ರಹಣ ಅನ್ನುವಂಥದ್ದು ಯಾಕೆ ಆಗ್ತಾ ಇದೆ, ಈಗ ಸೈಂಟಿಫಿಕ್ ಕ್ವೆಶ್ಚನಿಂಗ್ ಹೇಳ್ತೇವೆ, ವಾಟ್, ವೈ, ವೇರ್ ಅನ್ನುವಂಥದ್ದು. ಸೊ ಈ ಪ್ರಶ್ನೆಗಳನ್ನು ಹಾಕ್ತಾ ಈ ಗ್ರಹಣ ಅನ್ನುವಂಥದ್ದು ನಾನು ಆಗ ಹೇಳಿದ ಹಾಗೆ ಪ್ರತಿ ಅಮಾವಾಸ್ಯೆಗೆ ಯಾಕೆ ಗ್ರಹಣ ಆಗ್ತಾ ಇಲ್ಲ, ಪ್ರತಿ ಹುಣ್ಣಿಮೆಗೆ ಯಾಕೆ ಚಂದ್ರಗ್ರಹಣ ಆಗ್ತಾ ಇಲ್ಲ ಅನ್ನುವಂತ ಒಂದು ಕ್ವೆಶ್ಚನಿಂಗ್ ಆ ಒಂದು ಕ್ವೆಶ್ಚನಿಂಗ್ ಮೈಂಡ್ ಅನ್ನು ನಾವು ಫಸ್ಟ್ ಕಲ್ಟಿವೇಟ್ ಮಾಡಿಕೊಂಡ್ರೆ ಬಹುಶಃ ತನ್ನಿಂದಾನೇ ಆ ಉತ್ತರಗಳು ನಮ್ಗೆ ಕಾಣ್ಲಿಕ್ಕೆ ಶುರು ಆಗ್ತದೆ. ಹಾಗೂ ಅದಕ್ಕೆ ಸಂಬಂಧಪಟ್ಟ ಆಚರಣೆಗಳಿರ್ಬೋದು ಅಥವಾ ಗ್ರಹಣದ ಟೈಮ್, ಈಗ ಸರ್ ಹೇಳಿದಕ್ಕೆ ನಮ್ಗೆ ಟೆಕ್ನಿಕಲಿ ಸಿಕ್ಕಿದಂತ ಮಾಹಿತಿ ಇಷ್ಟು ನಿಮಿಷಕ್ಕೆ ಶುರು ಆಗ್ತದೆ ಅಥವಾ ಇಷ್ಟು ನಿಮಿಷ ನಮ್ಗೆ ಕಂಕಣ ಕಾಣ್ತದೆ. ಬಟ್ ಪ್ರಾಕ್ಟಿಕಲಿ ನಮ್ಗೆ ಆ ಅನುಭವ ಸಿಗುವಂಥದ್ದು ನಾವು ನೇರವಾಗಿ ನೋಡಿದಾಗಲೇ, ನಾವು ಅದನ್ನು ಅನುಭವಿಸಿದಾಗ ಮಾತ್ರ. ಅಥವಾ ಈಗ ಪೂರ್ತಿ ಕತ್ತಲಾಗ್ತದ, ಕಂಕಣ ಇರುವಾಗ ಹೇಗಾಗ್ತದೆ ಗೊತ್ತಿಲ್ಲ, ಆ ಟೈಮಲ್ಲಿ ನಾವು ಆಗ ಇದ್ದು ಅದನ್ನು ನೋಡಿದ್ರೆ ಮಾತ್ರ ಆ ಒಂದು ಅನುಭವದ ನೆನಪು ನಮ್ಮಲ್ಲಿ ಇರ್ತದೆ. ಹಾಗಾಗಿ ಭಯ ಅಥವಾ ಒಂದು ಆತಂಕ ಅಥವಾ ಕ್ವೆಶ್ಚನ್ ಮಾರ್ಕ್ ಇಟ್ಕೊಂಡು ಈಗ ಹೆಚ್ಚಿನವ್ರು ಹೊರಗೆ ಬರುದಿಲ್ಲ. ಗ್ರಹಣ ನನ್ನ ಹತ್ರ ಕೇಳ್ತಾ ಇದ್ರು, ಡಾಕ್ಟ್ರೇ ಗ್ರಹಣ ದಿನ ನಾವು ಹೊರಗೆ ಬರ್ಬೋದಾ, ಮನೆಯೊಳಗೆ ಇರ್ಬೇಕಾ, ರಜೆ ಹಾಕ್ಬೇಕಾ? ಸೊ ಅದರ ಬದಲು ಏನಾಗ್ತಾ ಇದೆ ಅನ್ನುವಂಥದ್ದನ್ನು ನೇರ ನೋಡಿ ಉತ್ತರ ಕಂಡು ಹಿಡಿಯೋದಲ್ಲ, ಈ ಸೇಫ್ ಮೆಥಡ್ಗಳ ಮೂಲಕ ಉತ್ತರ ಕಂಡು ಹಿಡಿದ್ರಿ. ಅದರ ಜೊತೆಗೆ ಇದರ ಬಗ್ಗೆ ತಿಳ್ಕೊಂಡಂತವ್ರು ಇದ್ದಾರೆ, ಮಂಗಳೂರಲ್ಲೇ ಇದ್ದಾರೆ, ತುಂಬಾ ಪ್ರಾಕ್ಟಿಕಲ್ ಆಗಿ ಆಗ ಡೆಮಾನ್ಸ್ಟ್ರೇಷನ್ ಮೂಲಕ ಸಹ ತೋರಿಸಿದ್ರು. ಸೊ ಇದರ ಮೂಲಕ ತಿಳ್ಕೊಂಡವರು ನಮ್ಮ ಊರಲ್ಲೇ ಇರೋದ್ರಿಂದ ಅವರ ಒಂದು ಗೈಡೆನ್ಸ್ ಅನ್ನು ತಗೊಂಡು ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ, ಸೈಂಟಿಫಿಕ್ ಟೆಂಪರ್ ಅನ್ನು ಕಲ್ಟಿವೇಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಅತಿಥಿಗಳ ಜೊತೆ ಇನ್ನಷ್ಟು ಮಾತನಾಡ್ತೀನಿ. ಎಸ್, ಧನ್ಯವಾದಗಳು ಇಷ್ಟು ಹೊತ್ತು ಮಾತನಾಡಿದ್ದಕ್ಕೆ, ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ಡಾಕ್ಟರ್ ಸಂಗೀತಾ ಲಕ್ಷ್ಮಿ ಮೇಡಮ್. ಎಸ್, ಗ್ರಹಣ ಕುತೂಹಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ಸಣ್ಣ ವಿರಾಮದ ನಂತರ. ಗ್ರಹಣ ಕುತೂಹಲ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಸ್, ಈಗ ನಮ್ಮ ಜೊತೆಗೆ ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಸಂಪೂರ್ಣಾನಂದ ಬಳ್ಕೂರ್. ಇವರು ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಖಗೋಳಶಾಸ್ತ್ರದ ಬಗ್ಗೆ ಕೂಡ ಅಪಾರ ಆಸಕ್ತಿ, ಜೊತೆಗೆ ವಿದ್ಯಾರ್ಥಿಗಳಿಗೆ ಕೂಡ ಈ ಬಗ್ಗೆ ಜಾಗೃತಿ ಮೂಡಿಸುವಂತಹ, ಅರಿವು ಮೂಡಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ತಮ್ಮ ಮೂಲಕ ನಡೀತಾ ಇರುವಂತಹ ಕೆಲಸಗಳು ಮತ್ತೆ ತಾವು ಕಂಡ ಹಾಗೆ ಈ ಒಂದು ಖಗೋಳ ವಿಜ್ಞಾನ ಜೊತೆಗೆ ಖಗೋಳ ಶಾಸ್ತ್ರ, ಇದರ ಬಗ್ಗೆ ಹೇಳೋದಿದ್ರೆ. ವಿದ್ಯಾರ್ಥಿ ಸಮುದಾಯದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸೋದು ನಮ್ಮ ಶಿಕ್ಷಣ ಬಹಳ ಮುಖ್ಯ ಕೆಲಸ ಅಂತ ಭಾವಿಸಿಕೊಂಡು ವಿದ್ಯಾರ್ಥಿಗಳಲ್ಲಿ ಈ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದೇವೆ. ಇತ್ತೀಚೆಗೆ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಪಿಲಿಕುಳ ಮತ್ತು ಹವ್ಯಾಸಿ ಖಗೋಳಶಾಸ್ತ್ರಜ್ಞ ಸಂಘದ ಸಹಯೋಗದಲ್ಲಿ ಒಂದು ವರ್ಕ್ಶಾಪ್ ಕಾರ್ಯಾಗಾರ ಮಾಡಿದೆವು ಖಗೋಳಶಾಸ್ತ್ರದ ಬಗ್ಗೆ. ಪರ್ಟಿಕ್ಯುಲರ್ ಆಗಿ ನಡೆಯುವಂಥ ಒಂದು ಸೂರ್ಯಗ್ರಹಣ, ಅದಕ್ಕೆ ಸಂಬಂಧಪಟ್ಟ ವೀಕ್ಷಣೆ ಮಾಡಬೇಕು ಎನ್ನುವಂಥ ವಿಷಯ ಇಟ್ಕೊಂಡು ಬೇರೆ ಬೇರೆ ಕಾಲೇಜುಗಳ ಹಲವಾರು ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿದ್ರು. ಗೌರ್ಮೆಂಟ್ BEd ಕಾಲೇಜು, ಪದವ ಕಾಲೇಜು, ಈ ರೀತಿಯಲ್ಲಿ ಅವರೆಲ್ಲರಿಗೆ ನಾವು ತರಬೇತಿ ಕೊಟ್ಟಿದ್ದೇವೆ, ಹೇಗೆ ನೋಡಬೇಕು, ಏನೇನು ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು. ನಾಡು ಪದವ ಕಾಲೇಜು ಆವರಣದಲ್ಲಿ ಮಾಡುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಹಲವಾರು ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ, ವಾಲಂಟಿಯರ್ ಆಗಿ ಭಾಗವಹಿಸ್ತಾ ಇದ್ದಾರೆ. ಬೇರೆ ಕೆಲವು ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಅದರ ಬಗ್ಗೆ ಒಂದು ಮಾಹಿತಿ ಸಿಗಬೇಕು ಎನ್ನುವಂಥ ಒಂದು ಕೆಲಸವನ್ನು ಹವ್ಯಾಸಿ ಖಗೋಳಶಾಸ್ತ್ರಜ್ಞ ಸಂಘದ ಸಹಯೋಗದಲ್ಲಿ ನಮ್ಮ ಕಾಲೇಜು ಮಾಡ್ತಾ ಇದೆ. ಓಕೆ, ಎಸ್, ಇನ್ನು ಜಯಂತ್ ಸರ್, ನಾನು ಕೇಳೋದಿದ್ರೆ ಈ ಬಾರಿಯ ಗ್ರಹಣದ ಬಗ್ಗೆ ಹೇಳೋದಿದ್ರೆ, ಒಂದು ಮಾತಿನ ಪ್ರಕಾರ ಅಥವಾ ಒಂದು ಹೆಸರಿನ ಇದು ಕರೆಸಿಕೊಳ್ತಾ ಇರೋದು ಅಂತ ಹೇಳಿದ್ರೆ ಇದು ಕೇತುಗ್ರಸ್ತ ಸೂರ್ಯಗ್ರಹಣ ಅನ್ನುವಂಥದ್ದು. ಸೊ ಈ ಒಂದು ಹೆಸರಿನ ಹಿಂದಿರುವಂತಹ ಒಂದು ವಿಚಾರಗಳು ಅಂದ್ರೆ ನಕ್ಷತ್ರ ಇತ್ಯಾದಿಗಳ ಬಗ್ಗೆ ನಾವು ಮಾತನಾಡೋದಿಲ್ಲ, ಅದರ ಹಿನ್ನೆಲೆ ಏನು ಅಂತ? ಹೌದು, ನೋಡಿ, ಜನರು ಇದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಪಡ್ಕೊಳ್ಳೋದು ಒಳ್ಳೆಯದು. ಒಂದನೇದಾಗಿ ನಾವೀಗ ಮಾತಾಡ್ತೇವೆ, ಅಲ್ಲದೆ ನಾವು ಮತ್ತೆ ಕರೆ ಕೊಟ್ಟಾಗ ಅಲ್ಲಿ ಬನ್ನಿ, ಅಲ್ಲಿ ಕೂಡ ನಾವು ವಿಚಾರಗಳನ್ನ ಹೇಳ್ಬೋದು. ನೋಡಿ, ನಮ್ಮ ಭಾರತೀಯ ಒಂದು ಕಾಲಮಾನ ಪದ್ಧತಿ ಅನ್ನೋದು ಬಹಳ ಒಂದು ಕುತೂಹಲವಾದಂಥ ವಿಚಾರ. ಯಾಕಂದ್ರೆ ಈಗ ನಾವೀವತ್ತು ಫಾಲೋ ಮಾಡೋ ಕ್ಯಾಲೆಂಡರ್ ಅದು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಹೇಳ್ತೇವೆ. ಅದು ಜನವರಿ ತಿಂಗಳಿಂದ ಆರಂಭ ಆದ್ರೂ ಕೂಡ ಫೈನಾನ್ಷಿಯಲ್ ಇಯರ್ ಏಪ್ರಿಲ್ ಸ್ಟಾರ್ಟ್ ಆಗುದು, ಏಪ್ರಿಲ್ ಮಾರ್ಚ್ಗೆ ಅಲ್ಲ, ಇಡೀ ಇಂಟರ್ನ್ಯಾಷನಲ್ ಲೆವೆಲ್. ಸರಿ, ಅದು ವ್ಯವಹಾರಕ್ಕಿರುವ ಒಂದು ಕಾಲಕೋಶ ಮಂಡಲದ ಇದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಸಂಬಂಧವೇ ಇಲ್ಲ. ಅದೇ ಭಾರತದಲ್ಲಿ ಚಾಂದ್ರಮಾನ, ಸೌರಮಾನ ಮತ್ತು ಚಾಂದ್ರೀಯ ಸೌರಮಾನ ಅಂತ 3 ಟೈಪ್ ಕ್ಯಾಲೆಂಡರ್ಸ್ ಇವೆ. ಇಲ್ಲಿ ನೋಡಿ, ವಿಶೇಷ ಅಂದ್ರೆ ನಾನು ಸೂಕ್ಷ್ಮವಾಗಿ ಹೇಳೋದಾದ್ರೆ, ನಮ್ಮಲ್ಲಿ ನಂಬರ್ಗಳಿಗಿಲ್ಲ. ಈಗ ಇವತ್ತು ನಾವು ತಾರೀಖು ಹೇಳಿದ್ರೆ ಇಷ್ಟು ಇಂಥ ನಂಬರ್ ಹೇಳ್ತೇವೆ, ತಿಂಗಳಂದ್ರೆ ಪುನಃ ನಂಬರ್ ಹೇಳ್ತೇವೆ, ಇಸ್ವಿ ಅಂದ್ರೆ ನಂಬರ್ ಹೇಳ್ತೇವೆ. ಭಾರತೀಯ ಕಾಲಮಾನ ಪದ್ಧತಿಯಲ್ಲಿ ವರ್ಷಕ್ಕೆ ಹೆಸರಿದೆ,
ತಿಂಗಳಿಗೆ ಹೆಸರಿದೆ, ದಿನಕ್ಕೂ ಹೆಸರಿದೆ. ಉದಾಹರಣೆಗೆ ವಿಕಾರಿ ಸಂವತ್ಸರ ಅಂತ ಹೇಳ್ತೇವೆ. 60 ಹೆಸರುಗಳು ಇಟ್ಟುಕೊಂಡು 60 ವರ್ಷಗಳ ಅವಧಿಗೆ ಒಂದು ಸಂವತ್ಸರಗಳು ಅಂತ ಹೇಳ. ಆಯ್ತಾ? ವರ್ಷಕ್ಕಾಯ್ತು. ತಿಂಗಳಿಗೆ ನಾವು ಕೇಳಿದೇವಲ್ರಿ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ. ಇದು ಚಂದ್ರನ ಸ್ಥಾನ ಇಟ್ಟುಕೊಂಡು ಚೈತ್ರನ ಚಿತ್ರ ನಕ್ಷತ್ರ ಹತ್ತಿರ ಹುಣ್ಣಿಮೆ ಇದ್ರೆ ಆ ತಿಂಗಳು ಚೈತ್ರ ಮಾಸ. ಅಂದ್ರೆ ಸ್ಥಾನ ಆಕಾಶವನ್ನೇ ಬಳಸ್ಕೊಂಡು ನಾವು ಇಡೀ ಒಂದು ಗಡಿಯಾರ ತರ ಬಳಸ್ಕೊಂಡು ಯಾವ್ಯಾವ ದಿವಸ ಎಲ್ಲ ಇರ್ತದೆ ಎನ್ನುವುದು ಒಂದು ತಿಂಗಳ ಅವಧಿಯಲ್ಲಿ ಅದಿರ್ತದೆ. ಮತ್ತು ಸೂಕ್ಷ್ಮವಾಗಿ ದಿನಕ್ಕೆ, ಈಗ ನಮ್ಗೆ ದಿನ ಎಲ್ಲರಿಗೂ ಗೊತ್ತಾಗ್ತದೆ, ಕತ್ತಲಾಗ್ತದೆ ಬೆಳಕಾಗ್ತದೆ, ಕತ್ತಲಾಗಿ ಬೆಳಕಾಗ್ತದೆ ಅಲ್ವಾ? ಈ ಪ್ರಕ್ರಿಯೆಯಲ್ಲಿ ಹಾಗೆ ದಿನಕ್ಕೆ ಏನ್ ಮಾಡುದು? ಅದಕ್ಕೆ ಅಂತ ಹೇಳಿ ದಿನಕ್ಕೂ ಹೆಸರು ಕೊಟ್ಟಿದೆ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೂಲ ನಕ್ಷತ್ರ ಸೇರಿ ರೇವತಿವರೆಗೆ ಇದು ದಿನಗಳ ಹೆಸರು. ನೋಡಿ, ಅಲ್ಲಿ 27 ನಕ್ಷತ್ರಗಳು. ಯಾಕೆ 27 ಅಂದ್ರೆ ಅಲ್ಲಿ 27 ಕಾಣುವುದಲ್ಲ, ಕಾಣ್ಲಿಕ್ಕೆ ಅಲ್ಲಿ ಲಕ್ಷಗಟ್ಟಲೆ ನಕ್ಷತ್ರ ಕಾಣುತ್ತೆ. ಬ್ರೈಟ್ ಕೂಡ ಬೇರೆ ಸ್ಟಾರ್ಸ್ ಇವೆ. ಆದರೆ ಚಂದ್ರ ಭೂಮಿಯ ಸುತ್ತ ಹೀಗೆ ತಿರುಗುವಾಗ 27 ದಿನದ ಅವಧಿಯಲ್ಲಿ ತಿರುಗುತ್ತದೆ. ಹಾಗೆ ಒಂದೊಂದು ದಿನಕ್ಕೆ ಒಂದೊಂದೇ ಹೆಸರು. ಈಗ ನಾಳ್ದು ಮೂಲ ನಕ್ಷತ್ರ ಅಂದ್ರೆ ಆ ದಿವಸಕ್ಕೆ ಆ ಹೆಸರು ಚಂದ್ರನ ಸ್ಥಾನದ ಪ್ರಕಾರ ಅದು ಇಂಥ ಹೆಸರು ಅಂತ ಆಯ್ತಲ್ಲ. ಗ್ರಹಣ ಮಾಸ ಅಂತಲೂ ಹೇಳ್ತೇವೆ. ಇರ್ಲಿ, ಅಂದ್ರೆ ಆಕಾಶದಲ್ಲಿ ಗುರುತಿಸುವುದಕ್ಕೆ ಇವತ್ತು ದಿನ ಯಾವುದಂದ್ರೆ ಮೂಲ ನಕ್ಷತ್ರ ನಾಳ್ದು. ಹಾಗೇನೆ ಕೇತುಗ್ರಸ್ತ, ಇದು ಬಹಳ ಒಳ್ಳೆಯ ವಿಚಾರ. ಯಾಕಂದ್ರೆ ನಮ್ಮಲ್ಲಿ ಹಲವು ಪೌರಾಣಿಕ ಹಿನ್ನೆಲೆಗಳಲ್ಲಿ ಮಿತ್ತಿವೆ, ಅದಿರ್ಲಿ. ರಾಹು ಮತ್ತು ಕೇತು ಅಂತ 2 ಪಾಯಿಂಟ್ಸ್. ಇದಕ್ಕೆ ಭಾರತೀಯ ಭಾಷೆಯಲ್ಲಿ ಛಾಯಾಗ್ರಹಗಳು ಅಂತ ಹೇಳ್ತಾರೆ. ಅಂದ್ರೆ ಗ್ರಹ ಇಲ್ಲ, ಛಾಯಾ. ಏನಂದ್ರೆ ಸೂರ್ಯ ತನ್ನ ಸುತ್ತ ನಮ್ಮ ಸುತ್ತ ತಿರುಗುವ ಕಾಣುವ ಒಂದು ಪಥ, ಚಂದ್ರ ನಮ್ಮ ಸುತ್ತ ತಿರುಗುವಂತ ಕಾಣುವಂತ ಒಂದು ಪಥ. ನಮ್ಮ ಕಣ್ಣಿನ ಮಿತಿಯಲ್ಲಿ ಏನಾಗ್ತದೆ ಅಂದ್ರೆ 2 ಪಥಗಳು ಒಂದೇ ಸಮತಲದಲ್ಲಿ ಇರುವ ಕಾಣುತ್ತದೆ. ಆದ್ರೆ ಸೂರ್ಯನ ಪಥ ಅಂದ್ರೆ ನಮ್ಗೆ ಕಾಣುವ ರೀತಿಯಲ್ಲಿ, ಚಂದ್ರನ ಪಥ ಆ ಬಳೆಯ ರೂಪದಲ್ಲಿ ಸ್ವಲ್ಪ ಆಂಗಲ್ ಅಲ್ಲಿ ಉಂಟು, 5 ಡಿಗ್ರಿ ಆಂಗಲ್ ಅಲ್ಲಿ. ಸಾಮಾನ್ಯ ತಿಳುವಳಿಕೆ ಗೊತ್ತಾಗುತ್ತೆ. 2 ಆಂಗಲ್ ಅಲ್ಲಿ ಇದ್ದಾಗ ಅದು ಇಂಟರ್ಸೆಕ್ಟ್ ಆಗಿ 2 ಪಾಯಿಂಟ್, ಒಂದು ಎದುರುಗಡೆ ಆಯ್ತು, ಒಂದು ಹಿಂದ್ಗಡೆ. ಒಂದು ಪಾಯಿಂಟ್ಗೆ ರಾಹು ಅಂತ ಹೆಸರು, ಇನ್ನೊಂದು ಪಾಯಿಂಟ್ ಕೇತು ಅಂತ ಹೆಸರು. ಅಂದ್ರೆ ನಾಳ್ದ ಗ್ರಹಣದಲ್ಲಿ ಸೂರ್ಯ ಮತ್ತು ಚಂದ್ರ ಆ ಇಂಟರ್ಸೆಕ್ಟ್ ಆಗುವಂತ ಕೇತು ಪಾಯಿಂಟ್ ಅಲ್ಲಿ ಇರ್ತದೆ. ಅದಕ್ಕೂ ವಿಶೇಷ ಅರ್ಥ ಇದೆ. ಕೇತು ಅಂದ್ರೆ ಉತ್ತರದ ಕಡೆಯಿಂದ ದಕ್ಷಿಣದ ಕಡೆಗೆ ಹಾದು ಹೋಗುವಾಗ ಅದು ಕೇತುಗ್ರಸ್ತ. ಕೇತು ದಕ್ಷಿಣದಿಂದ ಉತ್ತರದ ಕಡೆ ಹೋಗುವ ಪಾಯಿಂಟ್ಗೆ ನಾವು ರಾಹು ಅಂತ ಹೇಳುವಂಥದ್ದು. ಸೊ ಇದನ್ನ ನೋಡಿ, ಹಿಂದಿನವರು ಅಬ್ಸರ್ವ್ ಮಾಡಿ ಫಿಕ್ಸ್ ಮಾಡೋದು, ಮತ್ತೆ ಪೊಸಿಷನ್ ಚೇಂಜ್ ಆಗ್ತಾ ಇರ್ತದೆ. ನಮ್ಗೆ ಈಗಾಗಲೇ ನಾವು ಡೆಮಾನ್ಸ್ಟ್ರೇಟ್ ಮಾಡಿದ ಪ್ರಕಾರ ಕೂಡ ಸೂರ್ಯ ಮತ್ತು ಚಂದ್ರ ಒಂದೇ ಪಾಯಿಂಟ್ಗೆ ಬಂದಾಗ ಮಾತ್ರ ಗ್ರಹಣ ಆಗ್ತದೆ. ಅಮಾವಾಸ್ಯೆ, ಪ್ರತಿ ಅಮಾವಾಸ್ಯೆಗೆ ಸೂರ್ಯ ಚಂದ್ರ ನೇರಕ್ಕೆ ಒಂದು ಸಮತಲದಲ್ಲಿ ಇರ್ತದೆ, ಒಂದು ಆ ಕಡೆ ಈ ಕಡೆ. ಅದು ನೇರಕ್ಕೆ ಬರುವ ದಿವಸ ನಮ್ಗೆ ಗ್ರಹಣ ಕಾಣ್ತದೆ. ಅದು ಒಂದು ರಾಹು ಪೊಸಿಷನ್ ಅಲ್ಲಿ ಅಥವಾ ಕೇತು ಪೊಸಿಷನ್ ಅಲ್ಲಿ. ಅರ್ಥ ಆಯ್ತಲ್ವಾ? ಈಗ ಚಂದ್ರಗ್ರಹಣ ಘಟಿಸುವುದು ಯಾವಾಗಲೂ ಸೂರ್ಯ ಒಂದು ಕಡೆ ಇದ್ರೆ ಚಂದ್ರ ಇನ್ನೊಂದು ಕಡೆ ಇರಲೇಬೇಕಾಗ್ತದೆ. ಸೊ ಇದರ ವಿಚಾರವನ್ನು ತಿಳ್ಕೊಂಡ್ರೆ, ಯಾಕಂದ್ರೆ ನಾವು ನನ್ನ ನಕ್ಷತ್ರ, ಯಾಕಂದ್ರೆ ನನ್ನ ನಕ್ಷತ್ರ ಅಂದ್ರೆ ಅದು ಕಾಲಮಾನದ ಒಂದು ಲೆಕ್ಕಾಚಾರದಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಹೇಳುವಂಥದ್ದು. ಅಷ್ಟನ್ನು ತಿಳ್ಕೊಂಡ್ರೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ಇನ್ನು ರೋಹಿತ್ ಕೊನೆಯದಾಗಿ ಹೇಳೋದಿದ್ರೆ, ಕೊನೆಯದಾಗಿ ಒಂದು ವಿಷಯ ಹೇಳೋದು ಹೇಳಿದ್ರೆ, ಇನ್ಕ್ವಿಸಿಟಿವ್ನೆಸ್, ನಮ್ಮ ಕುತೂಹಲ, ಇದನ್ನು ಫೈರ್ ಮಾಡಿ ಹೇಳಿದ್ರೆ, ಈ ಕುತೂಹಲದಿಂದಲೇ ನೀವು ಏನಾದ್ರೂ ವಿಷಯವನ್ನು ಶೋಧಿಸಿ. ಸೊ ಈ ಒಂದು ಆಪರ್ಚುನಿಟಿಯನ್ನು ಮಿಸ್ ಮಾಡಬೇಡಿ ಹೇಳಿ ವಾಪಸ್ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇದೊಂದು ಅತ್ಯುನ್ನತ ಒಂದು ಆಪರ್ಚುನಿಟಿ. ನೀವು ಶಾಲೆಗೆ ಹೋಗ್ಲಿಕ್ಕೆ ಒಂದು ಆಪರ್ಚುನಿಟಿ, ಒಂದು ಕ್ಲಾಸಿಗೆ ಹೋಗ್ಲಿಕ್ಕೆ ಹಾಗೆ ಇದೆ. ಸೊ ಇದೊಂದು ಸೆಲೆಸ್ಟಿಯಲ್ ಇವೆಂಟ್, ಇದನ್ನು ಮಿಸ್ ಮಾಡಬೇಡಿ. ಮತ್ತೆ ಇನ್ನೊಂದು ಏನು ಹೇಳಿದ್ರೆ, ಇದನ್ನು ನೇರವಾಗಿ ನೀವು ಗ್ರೌಂಡಲ್ಲೇ ಅಥವಾ ನಿಮ್ಮ ಮನೆಯ ಹೊರಗೆ ನೀವು ನೋಡೋದ್ರಿಂದ ನೀವು ಟಿವಿಯಲ್ಲಿ ನೋಡುವಕ್ಕಿಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರ್ತದೆ. ಒಂದಮ್ ಶಾಂತ ಆಗ್ತದೆ, ಹಕ್ಕಿಗಳ ಚಿಲಿಪಿಲಿ ಕಮ್ಮಿ ಆಗ್ತದೆ, ಕತ್ತಲಾಗ್ತದೆ. ಆ ಒಂದು ಕ್ಷಣ, ಕೆಲವು ಕ್ಷಣಗಳಿಗೆ ನಕ್ಷತ್ರಗಳು ದಿನದಲ್ಲಿ ನೀವು ಹಗಲಲ್ಲೇ ನಕ್ಷತ್ರ ನೋಡ್ತೀವಿ. ಸೊ ಇಂಥ ಒಂದು ಎಕ್ಸ್ಪೀರಿಯನ್ಸ್ ಆಗೋದು ನೀವು ಅಲ್ಲಿ ಇದ್ರೆ ಮಾತ್ರ. ನೀವು ಖಾಲಿ ಟಿವಿಯಲ್ಲಿ ನೋಡೋದು, ಖಾಲಿ ಸೂರ್ಯನನ್ನು ನೋಡ್ತೀರಿ, ಬಟ್ ಅಲ್ಲಿ ನೀವು ಆಕ್ಚುಲಿ ಗ್ರೌಂಡಿನಲ್ಲಿ ಇದ್ರೆ ಅಥವಾ ನಿಮ್ಮ ಮನೆಯವರೆಗೆ ಇದ್ರೆ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತದೆ. ಸೊ ಇಂಥ ಒಂದು ಇದನ್ನು ಕಳ್ಕೊಳ್ಬೇಡಿ ದಯವಿಟ್ಟು. ನಿಮ್ ವಿತ್ ಆಲ್ ಸೇಫ್ಟಿ ಮೆಜರ್ಸ್, ಎಲ್ಲ ಸೇಫ್ಟಿ ಮೆಜರ್ಸ್ ನೋಡಿಕೊಂಡು, ಗ್ಲಾಸಸ್ ಯೂಸ್ ಮಾಡಿಕೊಂಡು ದಯವಿಟ್ಟು ನೋಡಿ ಆನಂದಿಸಿ. ಡಾಕ್ಟರ್ ಸಂಪೂರ್ಣಾನಂದ್ ಅವರೇ, ಕಡೆಯದಾಗಿ ಏನು ಹೇಳ್ತೀರಿ? ಈ ಅವಕಾಶನ ಉಪಯೋಗಿಸ್ಕೊಳ್ಬೇಕು ಸರ್ ಹೇಳಿದಾಗೆ. ಯಾವುದೇ ಭಯ ಇಲ್ಲದೆ ಗ್ರಹಣ ವೀಕ್ಷಣೆ ಮಾಡುವಂತ ಸ್ಥಳಕ್ಕೆ ಬಂದು ಅದರಲ್ಲಿ ಪಾಲ್ಗೊಂಡು ಜ್ಞಾನವನ್ನು ಪಡ್ಕೊಳ್ಬೇಕು. ಗ್ರಹಣ ನೋಡಿದ್ರೆ ನಮ್ಗೆ ಜ್ಞಾನ ಬರ್ತದೆ, ಅದೇನು ಅಂತ ಗೊತ್ತಾಗ್ತದೆ, ಅರ್ಥ ಮಾಡ್ಕೊಳ್ಬೇಕು. ಹೌದು, ಈಗಾಗಲೇ ನಾವು ಅನೇಕ ವಿಚಾರ ಹೇಳಿದ್ದೇವೆ.
ಇನ್ನೂ ನಿಮ್ಮ ಮನಸ್ಸಿನಲ್ಲಿ, ನಮ್ಮ ಮನಸ್ಸಲ್ಲಿ ಕೆಲವು ಪ್ರಶ್ನೆಗಳಿರ್ಬೋದು, ಅಲ್ಲಿ ಬಂದಾಗ, ಯಾಕಂದ್ರೆ ನಾವು ಎಕ್ಸ್ಪರ್ಟ್ಸ್ ಅಂತ ಹೇಳುವುದಿಲ್ಲ, ಅದು ನಾವು ನೋಡಿದ ಕೆಲವು ಅನುಭವಗಳ ಹಿನ್ನೆಲೆಯಲ್ಲಿ ಮತ್ತೆ ಕಾಲಮಾನಕ್ಕೆ ಸಂಬಂಧಪಟ್ಟಾಗ ಅಲ್ಲಿ ಮತ್ತೆ ಬೇಕಾದ್ರೆ ಸ್ಪಷ್ಟವಾಗಿ ನಾವು ಮಾತಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಈಗ ನೋಡಿ, ಇವರು ಹೇಳಿದಾಗೆ ಅಲ್ಲಿ ಜನಸಮೂಹ, ಸಮಾಜ ಏನೋ ಸೇರಿರ್ತದೆ. ಆ ಒಂದು ಅನುಭವ ನಿಮಗೆ ಮನೆಯಲ್ಲಿ ಸಿಕ್ಕುವುದಿಲ್ಲ. ಯಾಕಂದ್ರೆ ನಾವು ಸದಾ ಸಮಾಜಮುಖಿಯಾಗಿರ್ಬೇಕು, ಸಮಾಜದ ಇತರರ ಭಾವನೆಗಳು ಗೊತ್ತಾಗ್ತದೆ, ನಮ್ಮಲ್ಲಿರೋ ಭಯ ಕೆಲವೊಮ್ಮೆ ಹೋಗ್ಲಾಡ್ತದೆ. ಇಂಥ ಒಂದು ಅವಕಾಶ ನಮಗೆ ಪ್ರಕೃತಿ ನೀಡಿದೆ. ಆ ಪ್ರಕೃತಿಯ ನೀಡುವಿಕೆಯನ್ನು ನಾವು ತಪ್ಪಿಸ್ಕೊಳ್ಬಾರ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂತೂ ಮಾತಾಡಿಕೊಳ್ಳಿ, ಚರ್ಚೆ ಮಾಡೋಣ. ಹೌದು, ಏನೇ ಗೊಂದಲಗಳಿದ್ರು, ಹೌದು, ಪರಿಹರಿಸಿಕೊಳ್ಳಿಕ್ಕೆ. ಮತ್ತೆ ನಾವೇ ಹೌದು, ಈಗ ನೀವು ನೋಡಿದವರು, ನಾಳೆ ನೋಡುವವರೇ ನೀವೆಲ್ಲರೂ ಮುಂದಿನ ಜನಾಂಗಕ್ಕೆ ಒಂದು ಮಾರ್ಗದರ್ಶಿಗಳಾಗ್ತೀರಿ. ಅದು ಬಹಳ ಮುಖ್ಯ ಆಗ್ತದೆ. ಹೇಳೋದಿಕ್ಕಾಗುತ್ತೆ. ಹೌದು 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 ಹೌದು, ಸ್ಪಷ್ಟ ವಿಚಾರ ಇರ್ತದೆ, ಅದು ಮುಖ್ಯ ಆಗ್ತದೆ. ಇಷ್ಟು ಗ್ರಹಣದ ಬಗೆಗಿನ ವಿಚಾರಗಳು. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮೂವರಿಗೂ ಕೂಡ. ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರಿ. ಅಂದ್ರೆ ಸಾಮಾನ್ಯವಾಗಿ ಗೊತ್ತಿರದಂತಹ ಸಂಗತಿಗಳು, ಅದರ ಹಿಂದಿನ ಹಿನ್ನೆಲೆ ಏನು, ವಿಚಾರಗಳೇನು, ಎಲ್ಲವನ್ನು ಕೂಡ ಸಮಗ್ರವಾಗಿ ತಿಳಿಸಿಕೊಟ್ರಿ. ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರೇ, ಇದು ಡಿಸೆಂಬರ್ 26ರಂದು ನಡೆಯುವಂತಹ ಕಂಕಣ ಸೂರ್ಯಗ್ರಹಣದ ಬಗೆಗಿನ ಒಂದಿಷ್ಟು ಮಾಹಿತಿಗಳು. ಸೊ ತಾವು ಕೂಡ ಇಂತಹ ಒಂದು ಅಭೂತವಾದ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಬಹುದು. ಸಾಕಷ್ಟು ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಡಲಾಗಿದೆ. ಸೊ ಇದರ ಒಂದು ಲಾಭವನ್ನ ತಾವು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.